ಸೊಲ್ಮೆಲು ನಮಕುಡ್ಲ ತುಳುವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದೇವರ ಕ್ಲೀನೆಸ್ಟ್ ಭಾರತ ಕಟ್ಟಣವು ತನ್ನ ಮಂತ್ರಾಲಯದ ಉದ್ದೇಶ ಆದುಂಡೊಂದು ಕೇಂದ್ರ ಮಂತ್ರಿ ಸುರೇಶ್ ಗೋಪಿ ಪಂತೆರ ಕುಡ್ಲದ ಕದ್ರಾ ಪಾರ್ಕಡ್ ಸೋಮವಾರ ಕೇಂದ್ರ ಸರ್ಕಾರದ ಸ್ವಚ್ಛತಾ ಪಾಕ್ಷಿಕ ಲೆಕ್ಕೊಡು ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮಟು ಪಾಲ್ದೆತೊಂದು ಪಾತಿರಿಯರು ಕೇಂದ್ರ ಪೆಟ್ರೋಲಿಯಂ ಬೊಕ ನೈಸರ್ಗಿಕ ಅನಿಲ ಖಾತೆ ಬೊಕ ತಿರ್ಗಾಟ ಉದ್ಯಮ ಖಾತೆ ರಾಜ್ಯ ಮಂತ್ರಿ ಸುರೇಶ್ ಗೋಪಿ ಸೋಮವಾರ ಕುಡ್ಲಗ್ ಬತ್ತಿದಿತ್ತೆರ ಕೇಂದ್ರ ಸರ್ಕಾರದ ಸ್ವಚ್ಛತಾ ಪಾಕ್ಷಿಕದ ಲೆಕ್ಕೊಡು ಕದ್ರಾ ಪಾರ್ಕಡ್ MRPL ಬೊಕ ರಾಮಕೃಷ್ಣ ಮಿಷನ್ ನಿಲಿಟ್ಟು ದಿವನ್ನ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮಟು ಸುರೇಶ್ ಗೋಪಿ ಬಿನ್ನೇರು ಸಾರ್ವಜನಿಕರು ಬೊಕ ಬರವು ಕಲ್ಪನಕ್ಲಿಗ ನಿರ್ಮಲದ ಬಗೆಟ್ ಪ್ರತಿಜ್ಞೆ ಮಲ್ಪಾಯಿರು ಬಿನ್ನೇರ್ನ ಒಟ್ಟು ಸೇಡ್ದು ಮೈಪು ಪತ್ತದು ಕಜ ಹೊಡಿತೆರ ಪ್ಲಾಸ್ಟಿಕ್ ಅಲಸುನ ಕಮ್ಮಿ ಮಲ್ಪನ ದಿಟ್ಟಿಡು ಗೋಣಿಚೀಲ ಪಟ್ಟದು ಪಚ್ಚ ವಾತಾವರಣ ಸೃಷ್ಟಿ ಮಲ್ಪನ ಉದ್ದೇಶಡು ದೈಕ್ಲೇನ್ ಪಟ್ಟಿನ ಮಾತ್ರ ಅತ್ತು ಕೇಂದ್ರ ಮಂತ್ರಿಯರ ದೈಕ್ಲೇನ್ ನಡ್ಪನ ಕಾರ್ಯಕ್ರಮಟ್ಲ ಸೇರುಂಡ್ಯರ ಸಭಾಲಿಸಡು ಸುರೇಶ್ ಗೋಪಿ ಪಾತಿರ್ದು ಕ್ಲೀನೆಸ್ಟ್ ಭಾರತ ಕಟ್ಟಣವು ತನ್ನ ಮಂತ್ರಾಲಯದ ಉದ್ದೇಶ ಆದುಂಡು ಸ್ವಚ್ಛತಾ ಪಾಕ್ಷಿಕದ 15 ಕಮ್ಮಿ ಪಂಡ 10 ರಾಜ್ಯಲೆಗು ಪೋಪನ ಉದ್ದೇಶದಿ ಒಂದುಂಡ ನಿರ್ಮಲ ಪಂಪನವು ಮಾತಿರ್ನಲ ಕರ್ತವ್ಯ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ಬೊಕ ಸಂಘ ಸಂಸ್ಥೆಲಿನ ಬೆರಿಸಾಯುಡು ಮಾತ್ರ ನಿರ್ಮಲದ ಕನ ನಿಜ ಒಂದು ಈ ಅಭಿಯಾನಡು ಸಾರ್ವಜನಿಕರ ಎಡ್ಡ ರೀತಿಯಡು ಪಾಲ್ದಿತ್ತನೋ ಭಾರಿ ಮುಖ್ಯ ಅನ್ಪಂಡ್ಯರ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದ ದೇಶದ ಟಾಪ್ 10 ನಗರಲೆಡ್ ಕುಡ್ಲ ಎನ್ಮನೆ ಸ್ಥಾನಡುಂಡು ನಿರ್ಮಲ ಪಂಪನವು ಬಜಿ ಒಂಜಿ ದಿನಕ್ಕೊಪ್ಪನವು ಮಾತ್ರ ಅತ್ತು ಅವು ನಮ್ಮ ಬದುಕದ ಪಾಲು ಆದಿಪಡೊಂದು ಪಂಡ್ಯರ ರಾಮಕೃಷ್ಣ ಮಠದ ಗುರ್ಕಾರ್ಯರ ಸ್ವಾಮೀಜಿ ಕಾಮನಂದಿಜಿ ಶಾಸಕರ ಡಿ ವೇದವ್ಯಾಸ ಕಾಮತ್ ಕಾರ್ಯಕ್ರಮ ಉದ್ದೇಶಿಸಿದ ಪಾತಿರಿಯರು MRPL ವ್ಯವಸ್ಥಾಪಕ ನಿರ್ದೇಶಕರು ಮುಂಡ್ಕೂರು ಶ್ಯಾಮ್ ಪ್ರಸಾದ್ ಕಾಮತ್ ನಿರ್ದೇಶಕರು ನಂದಕಿಶೋರ್ ಪಿಳ್ಳೆ ಕಾರ್ಪೊರೇಟ್ ಕಮ್ಯುನಿಕೇಷನ್ಸ್ ವಿಭಾಗದ CJM ರುಡಾಲ್ಫ್ ವಿಜಯನವರನ್ನ ಕಾರ್ಯಕ್ರಮಟ್ಟಿದ್ದರು. Today's program is not merely a symbolic activity. It is a reminder that cleanliness is a public duty, a civic value, and a shared responsibility. I appreciate Mangaluru Refinery. I think you would definitely like it being called Mangaluru Refinery, as against the tag which is Mangalore Refineries, and it's a tradition. So Mangalore Refinery and Petrochemicals Limited for taking this meaningful initiative in association with Ramakrishna Math, Mangaluru. MRPL is an important energy institution of this region, and its participation in such community-oriented programs reflects its commitment not only to industry and development but also to society and the environment. So it is really heartening to see that a clean city like Mangalore and a lot of organizations like MRPL, Ramakrishna Math, Nitta University and many such organizations participating in the clarion call given by our Honorable Prime Minister Shri Narendra Modi ji. ಸ್ವಚ್ಛತೆ ಹಿ ಸೇವಾ ಅನ್ನುವಂಥ ಒಂದು ಕಲ್ಪನೆ ಅಡಿಯಲ್ಲಿ ನಮ್ಮ ಸಂಘಟನೆಯು ಕೆಲಸ ಮಾಡ್ತಾ ಇದೆ, ನಮ್ಮ ಪ್ರಧಾನಮಂತ್ರಿಯು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸ್ವಚ್ಛತೆಯ ಸೇವಾ, ಈ ಸ್ವಚ್ಛತಾ ಪಕ್ವಾಡದ ಕೆಲಸಗಳು ಕೇವಲ ಒಂದು ದಿವಸಕ್ಕೆ, ಒಂದು 15 ದಿವಸಕ್ಕೆ ಸೀಮಿತವಾಗಿರದೆ ನಮ್ಮ ಜೀವನದ ಭಾಗವಾಗಿರಲಿ ಅಂತ ಆಶಿಸ್ತಾ, and especially from a heartfelt thanks for all the members of MRPL because they have extending their support. Even now the Swachh Bharata program is organized by Ramakrishna Mission with the help of MRPL every month, and our coordinator like Ranjan and Sachin and many of them have come forward and organized this program, and the effect you can see yourself in the Mangalore. So I heartily welcome you to join your hands for keep the Mangalore city clean, not only clean, green also. ಪುತ್ತೂರು ನರಿಮುಗಿರ್ದ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಅತಿಥಿ ಶಿಕ್ಷಕರನ್ನು ಕೆಲಸಗುದಿ ಪುನೇಟ್ ಮೋಸಾತನದು ದುಡ್ದು ಬರವು ಕಲ್ಪನಕ್ನ ಪೋಷಕರ ಬೊಕ ಶಾಲೆದ STMC ಸದಸ್ಯರು ಸೋಮವಾರ ಪ್ರತಿಭಟನೆ ನಡಪಾಯಿರು.
ಪುತ್ತೂರು ನರಿಮುಗ್ಗೇರ್ದ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಅತಿಥಿ ಶಿಕ್ಷಕರೇನು ಕೆಲಸಗುದೀಪು ನೆಟ್ಟು ಮೋಸಾತಣಂದು ದುಡ್ದು ಬರವು ಕಲ್ಪನಕಲ್ನ ಪೋಷಕರಿರ್ಬಕ ಶಾಲೆದ STMC ಸದಸ್ಯರು ಸೋಮವಾರ ಶಾಲೆದ ಬಿದೈ ಪ್ರತಿಭಟನೆ ನಡೆಪಾಯಿರು. ಈ ಸರ್ಕಾರಿ ಶಾಲೆಯ ಜೋಕ್ಲಿನ ಸಂಖ್ಯೆ ಕಮ್ಮಿ ಇತ್ತಂಡು ಇಂಚಿನ ಪೊರ್ತುಡು ಶಾಲೆದ ಮುಖ್ಯ ಗುರು ಆದಿತ್ಯನ ಶ್ರೀಲತಾಲೇರ ದುಂಬಾಳ್ತಿಡು ಶಾಲೆದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ದಿತ್ತಂಡು ಇಂಗ್ಲಿಷ್ ಭಾಷೆಡು ಕಲ್ಪೆಯರ್ಲ ಶುರು ಮಾತದಿತ್ತಂಡು ಎಂದಿರ್ದು ಜೋಕುಲು ನೂದಿತ್ತಿನವಲು ಇರ್ನೂದಾತಂಡು ಬರವು ಕಲ್ಪವನ್ನು ಇರುವೇರೇನು BLO ಕರ್ತವ್ಯಗೂ ಪಾಡ್ದಿರು ಎಂದಿರ್ದವರ ಶಾಲೆಡು ಕಲ್ಪವನಕ್ಲೆ ಇಜ್ಜಾಂದಿನ ಚಾತಂಡು ಇತ್ತೆ ಮುಖ್ಯ ಗುರು ಬೈದಿರು ಅಂಡ ಮುಲ್ಪ ಬಿನ್ನೀರು ಬರವು ಕಲ್ಪವನಕ್ಲೆನ ಇಲಾಖೆರ್ದು ಕೊಡ್ತುಜರೆಂದು ಪ್ರತಿಭಟನೆ ನಡೆಯವ್ರತು ಜಯರು. ಈ ಕ್ಷಣೊಟ್ಟೆ ಬಿನ್ನೀರು ಶಿಕ್ಷಕರೇನು ಕೆಲಸಗುದಿ ಒಡೊಂದು ಪ್ರತಿಭಟನೆ ಒತ್ತಾಯ ಮತದು ಶಾಸಕರನ ಆಫೀಸಿಗೆ ಹೋದು ಭಿನ್ನೈತೊನ್ನ ಓಲೆ ಕುರಿಯರು. ಶಾಲೆದ STMC ಗುರುಕಾರ್ಯರು ಪ್ರವೀಣ್ ಆಚಾರ್ಯ ದುಂಬುದ ಗುರುಕಾರ್ಯರು ಉಸ್ಮಾನ್ ನಿಖಿಲ ಒತ್ತು ಗುರುಕಾರ್ದಿ ಸೌಮ್ಯ ಬಕ ಸದಸ್ಯರು ಪ್ರತಿಭಟನೆ ನಡೆಯುತ್ತಾರೆ. ನಮ್ಮ ಪಕ್ಕದ ಶಾಲೆ ಈಗಾಗಲೇ ಖಾಸಗಿ ಶಾಲೆಯಿಂದ ತುಂಬ ಒಂದು 10-15 ಮಕ್ಕಳು ಬಂದಿದ್ದಾರೆ ನಮ್ಮ ಶಾಲೆಗೆ. ಇಲ್ಲಿ ಈಗಾಗಲೇ 145 ಮಕ್ಕಳಿದ್ದಾರೆ. ಅವರು ಈಗ ಖಾಸಗಿ ಶಾಲೆಯಿಂದ ಬಂದ ಅಂತ ವಿದ್ಯಾರ್ಥಿಗಳ ಪೋಷಕರು ಕೇಳ್ತಾ ಇದ್ದಾರೆ. ಈಗಾಗಲೇ 1 ತಿಂಗಳ ಆಗಿದೆ, ಯಾವುದೇ ರೀತಿಯ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ದೊರಕ್ತಾ ಇಲ್ಲ. ನಾವು ಖಾಸಗಿ ಶಾಲೆಯಿಂದ ಈ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹಾಕಿದ್ದೇವೆ. ಈ ರೀತಿ ಮಕ್ಕಳಿಗೆ ನಾವು ಶಿಕ್ಷಣದಲ್ಲಿ ತೊಂದರೆ ಆದರೆ ನಾವು ನಾಳೆಯಿಂದ ಖಂಡಿತ ಮಕ್ಕಳನ್ನು ಕಳಿಸುವುದಿಲ್ಲ ಎಂದು ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನೆರಿಮುಗುರು ಶಾಲೆ ಶತಸಂಭ್ರಮವನ್ನು ಆಚರಣೆ ಮಾಡಿ ಸುಮಾರು 5 ವರ್ಷಗಳು ದಾಟಿದೆ. ನಮ್ಮ ನೆರಿಮುಗುರು ಗ್ರಾಮದಲ್ಲಿ ಸುಮಾರು ಒಂದು 2-3 ಶಾಲೆಗಳಿದ್ದರೂ ಸಹ ಅತಿ ದೊಡ್ಡ ಶಾಲೆಯಾಗಿ 3.5 ಎಕರೆ ಜಾಗವನ್ನು ಹೊಂದಿದೆ. ತುಂಬ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ನಾವು ಇಲಾಖೆ ಗಮನಕ್ಕೆ ಜೂನು ಪ್ರಾರಂಭ ಆಗುವ ಮೊದಲಿಂದಲೇ ನಾವು ಅತಿಥಿ ಶಿಕ್ಷಕರು ಬೇಕು ಅಂತೇಳಿ ಕೇಳಿ ತುಂಬ ಕೇಳಿದರೂ ಯಾವುದೇ ಒಂದು ರೀತಿಯಲ್ಲಿ ಇಲಾಖೆ ನಮಗೆ ಸ್ಪಂದನೆ ನೀಡಿದ ಕಾರಣ ಇವತ್ತು ನಾವೆಲ್ಲ ಪೋಷಕರೆಲ್ಲ ಸೇರಿದ್ದೇವೆ. ಪೋಷಕರದ್ದು ನಮ್ಮದು ಏನಂತೇಳಿ ನಮಗೆ ಅತಿಥಿ ಶಿಕ್ಷಕರು ಬೇಕು. 6 ಶಿಕ್ಷಕರನ್ನು ನಮಗೆ ಇಲಾಖೆ ಕೊಟ್ಟಿದೆ, ಹೌದು. ಆದರೆ 1ರಿಂದ 3ಗೆ ನಲಿಗಳಿಗೆ ಆಗಲಿ ಅಥವಾ 8ನೇ ತರಗತಿಗೆ ಆಗಲಿ ವಿಜ್ಞಾನಕ್ಕೆ ಟೀಚರ್ಸನ್ನು ಯಾವುದು ನಮಗೆ ಬೇಕಾಗುವಂಥ ಶಿಕ್ಷಕರನ್ನು ನೀಡದೆ ನಮಗೆ ಬೇರೆ ಶಾಲೆಯ ಮಧ್ಯದಲ್ಲಿ ನಮಗೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಇಲಾಖೆ. ಅದಕ್ಕೆ ನಾವು ಈಗ ಸಾಂಕೇತಿಕ ಪ್ರತಿಭಟನೆ ಮಾಡಿ ನಾವೀಗ ಎಲ್ಲ ಪೋಷಕರನ್ನು ಸೇರಿದವರ ಹತ್ರ ನಾವು ಹೇಳಿದ ಒಂದೇ, ನಾವು ಈಗ ನಮಗೆ ಶಾಸಕರಿದ್ದಾರೆ, ಶಾಸಕರ ಹತ್ರ ನಮಗೆ ನ್ಯಾಯ ಸಿಗ್ತದೆ. ಒಂದು 10 ವರ್ಷಗಳಿಂದ ಮುಂಚೆ ಮಕ್ಕಳ ಗಣನೀಯ ಸಂಖ್ಯೆ ಭಾರಿ ಕಮ್ಮಿ ಇದ್ದಾಗ LKG UKG ಇಂದ ಸ್ಟಾರ್ಟ್ ಮಾಡಿ ಈಗ ಮಕ್ಕಳ ಸಂಖ್ಯೆ 150 ಹತ್ತಿರ ಮುಟ್ತಾ ಇದೆ. ಆದರೆ ಎಂತ ಮಾಡಿದೆ ಅಂದರೆ ಇಲಾಖೆಯವರು ನಮಗೆ ಶಿಕ್ಷಕರನ್ನು ಕೊಡುವುದಿಲ್ಲ. ಈಗ 6 ಶಿಕ್ಷಕರು ಇದ್ದಾರೆ, ಅತಿ ಶಿಕ್ಷಕರನ್ನು ಕೊಡುವುದಿಲ್ಲ. ಅತಿ ಶಿಕ್ಷಕರು ಕೆಲವು ಕಡೆಯಲ್ಲಿ ಕೊಡ್ತಾರೆ, ಯಾಕಂದರೆ ಸರ್ಕಾರ ಏನು ಆದೇಶ ಮಾಡಿದ್ರು ಇಲಾಖೆಯವರು ಅದನ್ನು ಸ್ವಲ್ಪ ತಾರತಮ್ಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಗಮನಕ್ಕೆ ಬಂದಿದೆ. ಪ್ರಕೃತಿ ಮುನಿಯನೇನು ಸಮರ್ಥಾದ ಎದುರ್ಸಾಯಿರ ಮಾತಾ ಇಲಾಖೆಲು ಒಂಜೆ ಕೊಂಜಿ ಕೈ ಜೋಡಿಸಾದ ಕೆಲಸ ಮಾಲ್ಪಡು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ UT ಖಾದರ್ ಪಂತೆರ ಕುಡ್ಲಡ್ ಜಿಲ್ಲಾಧಿಕಾರಿ ಆಫೀಸ್ ಸಭಾಂಗಣಡು ಬುಲೆಚಲು ಪಿಂದೊನ್ನ ಸಭೆಟ್ಟು ಗುರ್ಕಾರ್ಮೆ ವಹಿಸಿದ 6 ಪಾತಿರಿಯರು. ಪ್ರಕೃತಿ ಮುನಿಯನೇನೆ ಎದುರ್ಸಾವನ ಬಕ ಪರ್ಪನ ನೀಡಿದ ಬುಲೆಚಲ್ ಪಿಂದೊನ್ನ ಸಭೆ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಸಭಾಂಗಣಡು ನಡೆದಿತ್ತಂಡ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಅಂಚನೆ ಆರೋಗ್ಯ ಬಕ ಕುಟುಂಬ ಕಲ್ಯಾಣ ಮಂತ್ರಿ ಲಾದುಪುನ UT ಖಾದರ್ ಗುರ್ಕಾರ್ಮೆ ವಹಿಸಿದ ಪಾತಿರ್ದು ಮುಂಗಾರು ವರ್ಷದ ಕಾಲಡು ಪ್ರಕೃತಿ ಮುನಿದು ಉಂಡಾಪನ ಕಷ್ಟ ನಷ್ಟಲಿನ ಸಮರ್ಥಾದ ಎದುರ್ಸಾಯರ ಮಾತಾ ಇಲಾಖೆಲು ಒಂಜೆ ಕೊಂಜಿ ಕೈ ಜೋಡಿಸೊಂದುಂಡು ಕೆಲಸ ಮಲ್ಪಡು ಸಾರ್ವಜನಿಕರನ್ನ ದೂರ್ಲೆಗ ಅಧಿಕಾರುಲು ಗುಮನ ಕೊರುಡು ಬುದ್ಧಿವಂತಿಕೆದ ಒಟ್ಟುಗು ಏನಾಯ್ತದ ಕಾರ್ಯ ತಗೊಂಡು ಪ್ರಕೃತಿ ಮುನಿಯನೇನು ಎದುರ್ಸಾಯರ ಸರ್ಕಾರ ಬೋಡಾಯಿನ ಅನುದಾನ ಕೊಡ್ತುಂಡು ಜಿಲ್ಲಾ ವಿಪತ್ತು ಪರಿಹಾರ ನಿಧಿಟ್ಟು 150 ಲಕ್ಷ ರೂಪಾಯಿ ಇತ್ತದು. ತಾಲೂಕು ಸುತ್ತುಗು ಸುಮಾರು 40 ಲಕ್ಷ ರೂಪಾಯಿ ಪಟ್ಟದಂಡು ಅಗತ್ಯವೂರ್ಣ ನನ್ಲಾತ ಅನುದಾನ ಕೊರಿಯರೆ ಉಂಡೊಂದು ಪಂಡಿರ. ಜಿಲ್ಲಾಧಿಕಾರಿ ದರ್ಶನ್ HV ಮಾಹಿತಿ ಕೊಡದು ಜೂನ್ ತಿಂಗಳು -57 ಬಕ ಈ ವರ್ಷ ಒಟ್ಟು -41 ಕೊರತೆ ಉಂಡೊಂದು ಪಂಡಿರ. ಕೃಷಿ ನಷ್ಟದ ಬಗೆಟ್ ಸಮೀಕ್ಷೆ ನಡಪಾದ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊರಿಯರೆ, ಅಧಿಕಾರಿಗಳಿಗೆ ಮಂತ್ರಿಯರು ಸೂಚನೆ ಕೊರಿಯರು. ಭೂಮಿ ಪಿಚ್ಚುನಂಚಿನ ಸರ್ಕಾರಿ ಜಾಗಲೆಡ್ ಸರ್ಕಾರೊಡ್ಡೆ ತಡಿಪುಗೋಡೆ ಕಟ್ಟೋಡು ಇಂದಕ್ಕೆ ಮಾತಾ ತಾಲೂಕ್ಲೆಗೆ ಅನುದಾನ ಮಲ್ತು ಕೊರಡೊಂದು ಶಾಸಕರ ವೇದವ್ಯಾಸ ಕಾಮತ್ ಒತ್ತಾಯ ಮಲ್ತೆರ. ಖಾಸಗಿ ಜಾಗಲೆಡ್ ಅವು ಇಲ್ಲಲ್ದಕ್ಲೆಗೆ ತಡಿಪುಗೋಡೆ ಕಟ್ಟೋಡು ಡೆಂಗ್ಯೂ ಸೀಕನ ಪತ್ತಡದಿಯರೆ ಪುಣ್ಯವಡೊಂದು ಸೂಚನೆ ಕೊರನ ಮಂತ್ರಿಯರು ಬೇತೆ ವಿಚಾರಲೆನ ಬಗೆಟ್ ಚರ್ಚೆ ನಡಪಾಯರು. ರಿಯಲ್ ಟೈಮ್ ಡ್ಯೂಟಿ ನಿಮ್ಗೆ 24 ಗಂಟೆಯಲ್ಲಿ ಯಾವ ಫೋನ್ ಏನು ಬರ್ತಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ರಾತ್ರಿ 10-11 ಗಂಟೆ ನಂತರ ನಮಗೆ ಫೋನ್ ಬಂದಾಗ ನಮ್ಗೆ ಏನೋ ಒಮ್ಮೆಲೆ ಹೆದರಿಕೆ ಆಗ್ತದೆ, ಏನಾದ್ರೂ ಆಯ್ತಾ ಏನು ವಿಷಯ ಅಂತ ಹೇಳಿಕೊಂಡು ಆ ವಿಚಾರ ಇವತ್ತು ಬರ್ತದೆ. ಆದ ಕಾರಣ ನಮ್ಮೆಲ್ಲರ ಫೋನ್ ಕೂಡ 24 ಗಂಟೆ ಆನ್ ಇದ್ದುಕೊಂಡು ಅದನ್ನು ಸ್ವೀಕರಿಸುವಂತ ಮನೋಭಾವ ಹಮ್ಮಿಕೊಳ್ಬೇಕು.
ಅದನ್ನು ಸಂಬಂಧ ತಕ್ಷಣವೇ ಒಬ್ಬರಿಗೊಬ್ಬರು ಸಂಪರ್ಕಿಸಿಕೊಂಡು ಒಬ್ಬರಿಗೊಬ್ಬರು ಸಹಕಾರ ಕೊಡೋದು ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರ ಕೂಡ ಪ್ರಕೃತಿ ವಿಕೋಪದಲ್ಲಿ ಕೆಲವೊಮ್ಮೆ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಇದಾದ ನಂತರ ಕೆಲವು ಅನುದಾನ ಕೊಡ್ತದೆ. ಅದನ್ನು ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಯಾವ ಅಗತ್ಯ ಇರುವಂತಹ ಪ್ರದೇಶ ಕಟ್ಟಿ ಅಂತ ಕೊಡೋದು ವ್ಯವಸ್ಥೆ ಮಾಡಿದಾಗ ಅದು ಕಾಳಿದಾವನ ಬದಿ ಕಟ್ಟುವುದು, ರಸ್ತೆಯ ಬದಿ ಕಟ್ಟುವುದು ಅಥವಾ ಸಾರ್ವಜನಿಕ ಆಟದ ಮೈದಾನದ ಬದಿ ಕಟ್ಟುವುದು, ಹೀಗೆ ಪರೋಕ್ಷವಾಗಿ ಅವರಿಗೆ ಸಹಾಯ ಮಾಡಲಿಕ್ಕೆ ಇರುವಂತಹ ವಿಚಾರ. ಜನಸಾಮಾನ್ಯರು ಯಾವುದೇ ವಿಚಾರ ಸಂಬಂಧಪಟ್ಟಾಗೆ ಈ ಯಾವುದೇ ಕಾಲ್ ಫೋನ್ ಮಾಡಿದ್ರು ಕೂಡ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಒಬ್ಬರಿಗೆ ಮೆಸೇಜ್ ಕೊಟ್ಟು ಒಬ್ಬರಿಗೆ ಕೋಆರ್ಡಿನೇಟ್ ಮಾಡ್ತಾರೆ. ಆ ಕೆಲಸವನ್ನು ನಾವಿವತ್ತು ಮಾಡಬೇಕಾಗ್ತದೆ. SIR ಕಾರ್ಯಾಲಯ ನನ್ನಲಾತ ಪರಿಣಾಮಕಾರಿಯಾದ ನಡಪಾವನ ಉದ್ದೇಶಡು ಪ್ರತಿಯೊಂದು ಬೂತ್ಗೂ ಸ್ತುವಾರಿಲೇನ ದೀತನಂದ ರಾಜ್ಯದ ದುಂಬುದ ಮಂತ್ರಿ ಬಿರಾಮಾನತರ ಇಪ್ಪಂತೆರ ಪಾಣೇರು ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಟು SIR ಮಾಹಿತಿ ಕೇಂದ್ರ ಉದಿಪನ ಮಲ್ತದ 6 ಪಾತಿರಿಯರು ಓಟದ ಆಯೋಗದ ನೆಲೆಟ್ ರಾಜ್ಯದ ವಿಶೇಷ ತೀವ್ರ ಪರಿಷ್ಕರಣೆ SIR ಕಾರ್ಯವನ್ನು ನಡೆತೊಂದಿತ್ತದ ಐಕ ಸಂಬಂಧ ಬಟ್ಟಿನಂಚ ಬಿಯಲ್ಲಿ ಅಗತ್ಯ ಮಾಹಿತಿ ಬೊಕ್ಕ ದಾಖಲೆದ ಬಗ್ಗೆ ಮಾರ್ಗದರ್ಶನ ಕೊರಪನ ಉದ್ದೇಶಡು ಪಾಣೇರು ಬ್ಲಾಕ್ ಕಾಂಗ್ರೆಸ್ ಸಮಿತಿದ ನೆಲೆಟ್ BC ರೋಡ್ ಉಡುಪನ ಪಾಣೇರು ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಟು SIR ಮಾಹಿತಿ ಸೇವಾ ಕೇಂದ್ರ ಮಲ್ತದಿತ್ತೆರ ರಾಜ್ಯದ ದುಂಬದ ಮಂತ್ರಿ ಬಿರಾಮನತರೈ SIR ಮಾಹಿತಿ ಸೇವಾ ಕೇಂದ್ರವನ್ನು ಉದಿಪನ ಮಲ್ತದ ಪಾತ್ರದ SIR ಕಾರ್ಯಲು ಇತ್ತೊಟ್ಟಿಗೆ ಶುರುವಾದಿತ್ತದ BLELಗೆ ಅಗತ್ಯ ತರಬೇತಿ ಕುರಿತುಂಡು ಪೊರ್ಲುಡು ಕಾರ್ಯ ಮಲ್ಪಂದಿನ BLELನ ಬದಲಗ ಹೊಸ ಜನದಿತ್ತಂಡ SIR ಕಾರ್ಯವನ್ನು ನನ್ನಲಾತ ಪರಿಣಾಮಕಾರಿಯಾದ ನಡಪಾವನ ಉದ್ದೇಶಡು ಪ್ರತಿಯೊಂದು ಬೂತ್ಗೂ ಸ್ತುವಾರಿಲೆಂದು ಇತ್ತನಂದು ಪಂಡ್ಯರ ಈ ಮಾಹಿತಿ ಸೇವಾ ಕೇಂದ್ರಡು SIR ಅರ್ಜಿ ಭರ್ತಿ ಮಲ್ಪನ ಅಗತ್ಯ ದಾಖಲೆ ಮಾಹಿತಿ ಓಟದಕ್ನ ಪಟ್ಟಿಗೆ ಸಂಬಂಧ ಮಾರ್ಗದರ್ಶನ ಸೇರಿನಂಚ ಬೇತೆ ಸೇವೆಲು ತಿಕ್ಕೊಂಡು ಸಾರ್ವಜನಿಕರಿಂದ ಪ್ರಯೋಜನದ ತೊನಡೊಂದು ರಮಾನತರ ಭಿನ್ನೈತೊಂಡರ BR ಅಂಚನ್, ಚಂದ್ರಶೇಖರ ಭಂಡಾರಿ, ರವೀಂದ್ರ ಕಂಬಳಿ, ಚಂದ್ರ ಪ್ರಕಾಶ್ ಶೆಟ್ಟಿ ತುಂಬೆ, BB ಕುಂದರ್, ಜಯಂತಿ ಪೂಜಾರಿ, ಪದ್ಮಶೇಖರ ಜೈನ್, MS ಮೊಹಮ್ಮದ್, BLEದಕ್ಲು ಕಾಂಗ್ರೆಸ್ ನಾಯಕರು ಕಾರ್ಯಕ್ರಮಟ್ಟರು. ಈ ಸಹಾಯವಾಣಿ ಕೇಂದ್ರ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತಿನಿಂದ ಏನಾದ್ರು ಸಮಸ್ಯೆ ಇದ್ರೆ ನೇರವಾಗಿ ಇಲ್ಲಿ ಸಂಪರ್ಕವನ್ನು ಕೊಡ್ಬೇಕು. ಅವ್ರ ಫೋನ್ ನಂಬರ್ ಎಲ್ಲ ತಗೊಳ್ಬೇಕು ಎಲ್ಲರದ್ದು. ಈಗ ನೀವು ಹೋಗೋದಕ್ಕೆ ಮೊದಲು ಮತ್ತೆ ಈಗ 2 ಬ್ಲಾಕ್ನ ಅಧ್ಯಕ್ಷರು ಯಾರ್ಯಾರು ಉಸ್ತುವಾರಿಗಳಿದ್ದಾರೆ ಅಂತ ಹೊರಗಡೆ ಅನೌನ್ಸ್ ಮಾಡ್ತಾರೆ. ಏನಾದ್ರೂ ಅವ್ರು ನಮ್ಗೆ ಕಷ್ಟ ಆಗುತ್ತೆ, ನನಗೆ ಪುರ್ಸೋತಿಲ್ಲ ಅಂತ ಹೇಳಿದ್ರೆ ಧೈರ್ಯವಾಗಿ ಹೇಳಿದ್ರೆ ಅವ್ರಿಗೆ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲರೂ ಕೂಡ ಮತ್ತೆ ಕಡ್ಡಾಯವಾಗಿ ಇರಬೇಕು ಅಂತ ಹೇಳುವಂಥದ್ದು. ಮತ್ತೆ ಅಲ್ಲಿಯ ವಲಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅದು ಅವ್ರು ಹೇಗೂ ಜವಾಬ್ದಾರಿ ಇದೆ, ಬೂತ್ನ ಅಧ್ಯಕ್ಷರಿಗೆ ಜವಾಬ್ದಾರಿ ಇದೆ. ಆ ಬೂತ್ ಅಧ್ಯಕ್ಷರು ಮತ್ತು ವಲಯ ಕಾಂಗ್ರೆಸ್ ಅಧ್ಯಕ್ಷರು ಹೊರತುಪಡಿಸಿ ನಾವು ಕೆಲವರನ್ನ ಮತ್ತು ಪ್ರಮುಖ ಮುಖಂಡರು ಇವತ್ತು ನಾವೆಲ್ಲ ಪ್ರಮುಖ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರು ಇದ್ದಾರೆ, ಮತ್ತೆ ದೊಡ್ಡ ಮುಖಂಡರು ಎಲ್ಲ ಇದ್ದಾರೆ. ಅವ್ರನ್ನ ಹೊರತುಪಡಿಸಿ ಇವತ್ತು ಇದಕ್ಕೆ ಹೆಸರುಗಳನ್ನ ಹೇಳ್ತೀವಿ. ಅವರೆಲ್ಲ ಅವರವರ ಜಾಗದಲ್ಲಿ ಓದಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಗ್ರಾಮೀಣ ಪ್ರದೇಶದ ದೆಂಗಿದಿನ ಕಾರ್ಯಕ್ರಮಲೇನ ನಗರಗು ಕನತದ ದೇಶ ಧರ್ಮಿಗೆ ಪರಡನ ಕಾರ್ಯನು ನಮ್ಮ ಕುಡ್ಲ ವಾಹಿನಿ ಮಲ್ತೊಂದೊಂದೊಂದು ದುಂಬುದ ಮಂತ್ರಿ ಕೃಷ್ಣಾಜಿ ಪಾಲಿಮಾರ್ ಪಂತೆರ ನಮ್ಮ ಕುಡ್ಲ ನಲಿಕೆ ಭಜನದ ಪಂತ ಸೀಸನ್ 4 ಪೊರ್ತುಡು ಬತ್ತಿನ ಆರ್ ಪಂತುಗು ಎಟಿಪು ಬೈಕ್ದೆರ. ನಮ್ಮ ಕುಡ್ಲ ಚಾನೆಲ್ ಕುಡ್ಲ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ರವಿ ಇಂಡಸ್ಟ್ರೀಸ್ ಮುಖ್ಯ ಪ್ರಾಯೋಜನದ ನಲಿಕೆ ಭಜನದ ಪಂತ ಸೀಸನ್ 4 ನಡಪಾದಿತ್ತದು. ಒಟ್ಟು 14 ಮಂಡಳಿದಕ್ಲು ಪಾಲ್ದಿತ್ತೊಂಡೆರ. ಈ ಪೊರ್ತುಡು ರಾಜ್ಯದ ದುಂಬುದ ಮಂತ್ರಿ ವಿಕಾಸ್ ಎಜುಕೇಷನಲ್ ಟ್ರಸ್ಟ್ದ ತಾಪಕರು ಕೃಷ್ಣ ಜೆ ಪಾಲಿಮಾರ್ ಬೊಕ ಅರಿನ ಮುಟ್ಟದ ದೋಸ್ತಿ ಉದ್ಯಮಿ ಸೂರಜ್ ಕಲ್ಯ ಬತ್ತದಿತ್ತೆರ. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಕರ್ಕೇರ ಅಣ್ಣೆ ಮೆಗ್ಗಾಡ್ಲು ಅಕ್ಲಿನ ಎತ್ಕೊಂಡು ಮರ್ಯಾದೆ ಮಲ್ತೆರ. ಈ ಪುರ್ತುಡು ಕೃಷ್ಣ ಜೆ ಪಾಲಿಮರ್ ಪಾತ್ರಿಡ್ದು ಭಜನೆ ಮಲ್ಪನ ಒಂಜಿ ಕಾಲುಡು ಹಳ್ಳಿಗೂ ಮಾತ್ರ ಇತ್ತಣ ಆಂಡ ಇತ್ತ ನಗರ ಮಟ್ಟುಡು ಇಡೀ ದೇಶಗೂ ಭಜನದ ಪರಿಕಲ್ಪನೆ ತೂಜಿದಣ. ನಮ್ಮ ಕುಡ್ಲ ವಾಹಿನಿ ಗ್ರಾಮೀಣ ಪ್ರದೇಶಡು ದೆಂಗಿದಿನ ಕಾರ್ಯಕ್ರಮಲೇನ ನಗರು ಕನತದ ಮುಲ್ಪಡ್ದು ದೇಶಧರ್ಮಿಗ ಪರಡು ನಂಚಿನ ಕೆಲಸನು ನಮ್ಮ ಕುಡ್ಲ ವಾಹಿನಿ ಮಲ್ತೊಂದುಂಡು ಭಜನೆಗೆ ದೇವೇರು ಒಲಿಯುವೇರು ಕರ್ಕೆರ ಸೋದರನ ಈ ಸೇವೆ ಬಿಡಂದ ಸಾಗಡಂದ ಪಾಲಿಮರ್ ಎಡ್ಡಿಪು ಬೇಕೇರ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ. ಆದರೆ ಇವತ್ತು ಭಜನೆ ಒಂದು ಕಾಲದಲ್ಲಿ ಅದು ಕೇವಲ ಒಂದು ಗ್ರಾಮೀಣ ಪ್ರದೇಶ ಮತ್ತು ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ಇವತ್ತು ನಗರ ಮಟ್ಟದಲ್ಲಿ ಇಡೀ ದೇಶಕ್ಕೆ ಒಂದು ಭಜನೆ ಇದೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಸಾರುವಂಥ ಕೆಲಸ
ನಮ್ಮ ಕುಡ್ಲ ಬಳಗ ಮಾಡಿದೆ. ಇದು ಬಹಳ ಸಂತೋಷ. ನಮ್ಮ ಕುಡ್ಲ ಇವತ್ತು ಕೇವಲ ಇದು ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಅಡಗಿದು ಇರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಗರಕ್ಕೆ ತಂದು ನಗರದಿಂದ ದೇಶವ್ಯಾಪಿ ಹರಡಿಸುವಂಥ ಕೆಲಸವನ್ನು ನಮ್ಮ ಕುಡ್ಲ ಮಾಡ್ತಾ ಇದೆ. ಒಂದು ಉತ್ತಮವಾದ ಭಜನೆಯನ್ನು ದೈವಿಕವಾಗಿ ದೇವರನ್ನು ಪ್ರಾರ್ಥಿಸುತ್ತಾ ಮನಸ್ಫೂರ್ತಿಯಾಗಿ ಭಜನೆಯೊಂದಿಗೆ ದೇವರನ್ನು ಕರೆದ್ರೆ ಒಲಿದು ಬರ್ತಾನಂತೆ. ದೇವರಿಗೆ ಪ್ರೀತಿ ಏನು ಅಂತ ಹೇಳಿದ ಭಜನೆ. ಈ ಭಜನಾ ಕಾರ್ಯಕ್ರಮ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶ ಇವತ್ತು ಬಹಳ ಸಂತುಷ್ಟವಾಗಿದ್ದರೆ ಇರಬೇಕಿದ್ರೆ, ಸಂತೋಷವಾಗಿ ಇರಬೇಕಿದ್ರೆ ಕಾರಣ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಭಜನಾ ಸಂಘಗಳು. ಹಾಗೆ ಭಜನೆ ಇವತ್ತು ನಮ್ಮ ಕುಡ್ಲ ಬಳಗ ಇವತ್ತು ಮಂಗಳೂರು ನಗರದ ಮಧ್ಯದಲ್ಲಿ ಭಜನೆಯೊಂದಿಗೆ ಇವತ್ತು ಬಹುಶಃ ಪ್ರತಿ ವರ್ಷ ಭಜನಾ ಕಾರ್ಯಕ್ರಮವನ್ನು ಮಾಡುವಂಥದ್ದು, ಸಾಮೂಹಿಕ ಭಜನೆ, ಕುಣಿತ, ಭಜನೆ ಕುಣಿತ ಇದೆಲ್ಲ ಮಾಡಿ ಜನರನ್ನು ಒಲಿಸೋದು ಮಾತ್ರ ಅಲ್ಲ, ದೇವರನ್ನು ಒಲಿಸುವಂಥದ್ದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಪಂತೊಡು ಪಾಲ್ದಿತ್ತುನ ಭಜನಾ ಮಂಡಲದ ಕ್ಲೇಗ ಕೃಷ್ಣಾಜಿ ಪಾಲಿಮರ್ ಪ್ರಮಾಣದೊಲೆ ಪಟ್ಟಿಯರ ಶಾಸಕರ ವೇದವ್ಯಾಸ ಕಾಮತ್ ನಲಿಕೆ ಭಜನೆ ಪಂಥದ ಪೊರ್ತುಡು ಬದುಕ್ತಾರ. ನಮ್ಮ ಕುಡ್ಲದ ನಿರ್ದೇಶಕರಲ್ಲಿ ಲಕ್ಷ ಬಿ ಕರ್ಕೇರಿಯರ ಅರೆಗೆ ಮರ್ಯಾದೆ ಮಲ್ತಾರ. ಶಾಸಕರಾದ ತಾನು ನಮ್ಮ ಕುಡ್ಲ ಚಾನಲ್ದ ಸರ್ವರೆಗ್ಲ ಸೊಲ್ಮೆ ಸಂತವೆಂದು ಪಂಡಿನ ಶಾಸಕರ ನಲಿಕೆ ಭಜನೆ ಪಂತೊಡು ಗ್ರಾಮಾಂತರ ಭಾಗದ ಜವನಿಯರು ಹೆಚ್ಚಾದ ಪಾಲ್ದಿತನೊಂದುಲ್ಲೇರ. ನಗರ ಪ್ರದೇಶದ ಜೋಕ್ಲಿಗೆ ಸಂಸ್ಕಾರ ಕುರ್ಪುನಂಚಿನ ಕೆಲಸ ನಮ್ಮ ಕುಡ್ಲ ಚಾನಲ್ದ ಆ ಒಂದುಂಡು ನನ್ನ ಮಿತ್ರಲಿಂದಕ್ಕೆ ಮಾತೆರ್ನಲ ಸಾಕಾರ ಒಪ್ಪಡ ಕರ್ಕೇರ ಸೋದರರಿಗೆ ಮೆಚ್ಚುಗೆ ತೆರಿಪಾವೆಂದು ಪಂಡೇರ. ಕರ್ಕೇರ ಸಹೋದರರು ಮತ್ತು ನಮ್ಮ ಕುಡ್ಲದ ಎಲ್ಲ ಬಳಗದ ಬಂಧುಗಳಿಗೆ ನಾನೊಂದು ಮಂಗಳೂರಿನ ಶಾಸಕನಾಗಿ ನಮ್ಮ ಕುಡ್ಲ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಇವತ್ತು ಗೋಕರ್ಣನಾಥೇಶ್ವರ ದೇವಸ್ಥಾನದ ಈ ಸನ್ನಿಧಿಯಲ್ಲಿ, ಪ್ರಾಂಗಣದಲ್ಲಿ ಸಣ್ಣ ಸಣ್ಣ ಪುಟಾಣಿ ಮಕ್ಕಳಿಂದ ಹಿಡಿದು ಎಲ್ಲ ರೀತಿಯ ಯುವಕರು ಯುವತಿಯರು ಈ ನೃತ್ಯ ಭಜನ, ಈ ಕುಣಿತ ಭಜನೆಯಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಕೂಡ ಗ್ರಾಮಾಂತರ ಭಾಗದ ಯುವಕರು ಯುವತಿಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ನಗರ ಭಾಗದಿಂದ ಕಡಿಮೆ ಸಂಖ್ಯೆಯಲ್ಲಿ ಇರುವಂಥದ್ದು ಅಂತ ಅವರು ಹೇಳ್ತಾ ಇದ್ದಾರೆ. ನಾನು ಲೀಲಾಕ್ಷ ಕರ್ಕೇರ ಅವರಿಗೆ ನಿಮ್ಮ ಈ ರೀತಿಯ ಪ್ರಯತ್ನಗಳು ನಗರ ಭಾಗದ ಯುವಕರಿಗೆ ಯುವತಿಯರಿಗೆ ಪುಟಾಣಿ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂಥ ಒಂದು ವಿಶೇಷವಾದಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಈ ಭಜನೆ ಮುಖಾಂತರ ಅವರಿಗೆ ನಮ್ಮ ತುಳುನಾಡಿನ ವಿಚಾರಗಳು, ಆಚಾರಗಳು, ನಮ್ಮ ಸಂಸ್ಕೃತಿಗಳನ್ನು ತಿಳಿಸುವಂಥ ಒಂದು ಈ ಕಾರ್ಯಕ್ರಮ. ಕುಡ್ಲದ ಮಲ್ಲಪುದರ್ ಪಡಿತಿನ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಹೊಸ ನ್ಯಾಚುರಲ್ ವಜ್ರದ ಪದ್ದೇಲಿನ ಕಲೆಕ್ಷನ್ ನುವ ಬಿಡುಗಡೆ ಆದ ಪ್ರದರ್ಶನ ಮಾರಾಟ ನಡೆತೊಂದುಂಡು. ಕುಡ್ಲದ ಮಲ್ಲಪುದರ್ ಪಡಿತಿನ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಹೊಸ ನ್ಯಾಚುರಲ್ ವಜ್ರದ ಪದ್ದೇಲಿನ ಕಲೆಕ್ಷನ್ ನುವ ಬಿಡುಗಡೆ ಆದ ಪ್ರದರ್ಶನ ಮಾರಾಟ ನಡೆತೊಂದಿತ್ತದ. ಗಿರಾಕಿಲನ ಗುಮನವೈತದಂಡ ಪುದರ್ ಪೊಯ್ಯರು ಪ್ರದರ್ಶಿಲು ಶ್ರೇಯ ಬಂಗೇರ ದಶಾರಾಣಿ ಬಕ ಮಂಗಳೂರು ಲೋಟಸ್ ಪ್ರಾಪರ್ಟೀಸ್ ಉದ್ಯಮಿ ಆರಾಧ್ಯ ಕೊಟ್ಟಾರಿ ಇತ್ತದ ನುವ ವಜ್ರದ ಪದ್ದೇಲಿನ ಮಾರಾಟ ಪ್ರದರ್ಶನಗೂ ಬಿಡುಗಡೆ ಮಾಡ್ತಾರ. ಕೇಕ್ ಕತ್ತಿರದ ಸಂಭ್ರಮಗೂ ಚಾಲನೆ ಕೊಡ್ದು ಮೂವಿಯರು ಒಟ್ಟಾದ ನುವ ಸಂಗ್ರಹ ಪ್ರದರ್ಶನ ಮಾಡ್ತಾರ. ಈ ಪೊರ್ತುಡು ಮಲಬಾರ್ ಗ್ರೂಪ್ ಗುರ್ಕಾರ್ಯರ ಎಂಪಿ ಮಹಮ್ಮದ್ ಬೊಕ್ಕ ಮಾರ್ಕೆಟ್ ವಿಭಾಗದ ಅಧಿಕಾರುలు ಹೊಸ ಪದ್ದೇಲೆ ನೈಸೇಸತಲೆ ನೈವರ ಕುರಿಯರ 14 ಕ್ಯಾರೆಟ್ ಬೊಕ್ಕ 14 ಕ್ಯಾರೆಟ್ ಬಂಗಾರಡು ವಿನ್ಯಾಸ ಮಲ್ತಿದಿನ ಈ ಕಲೆಕ್ಷನ್ ನ್ಯಾಚುರಲ್ ಡೈಮಂಡ್ಸ್ಲೆನ ಬಣ್ಣದ ರತ್ನಲು ಸೆರಾಮಿಕ್ ಕಲರ್ ಎನಾಮೆಲಿಂಗ್ ಬೊಕ್ಕ ಮಲ್ಟಿಟೋನ್ ರೋಡಿಯಂ ಫಿನಿಶ್ದ ಒಟ್ಟುಗು ನನಲಾತ್ ಪೊರ್ಲು ಮಲ್ದಡ ಪ್ರತಿಯೊಂದು ನಮೂನೆಲ ಪ್ರಕೃತಿದ ಮಾದರ್ಲೆನ ಸೌಂದರ್ಯನ ಸೂಕ್ಷ್ಮ ಕೈಗಾರಿಕೆ ಪರಪುದ ಆಕಾರುಲು ಬೊಕ ಇತ್ತದ ಮಟ್ಟದ ಅಲಂಕಾರದ ನಮೂನೆಲೆಡ್ ರೈಸನಂಚ ಮಲ್ದಡ ದಾಖಲು ಪಂಡೆರ. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕುಡ್ಲದ ಸ್ಟೋರ್ ಹೆಡ್ ಹಫೀಜ್ ರೆಹಮಾನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ನಜರ್ ಅಹಮದ್, ಶೋರೂಮ್ ಮ್ಯಾನೇಜರ್ ಲೈನ ರಘುರಾಮ್ CS, ಗಿರೀಶ್ ಟ್ರೈ, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್ ಬೊಕ ಒತ್ತು ಸೇಲ್ಸ್ ಮ್ಯಾನೇಜರ್ ಮೊಹಮ್ಮದ್ ಸಮೀರ್ ನುವಾ ಪದ್ದೆ ಬಿಡುಗಡೆ ಕಾರ್ಯಕ್ರಮ ಇಟ್ಟಿದ್ದಾರೆ. ಪ್ರಕೃತಿಯಲ್ಲಿ ಕಾಣಸಿಗುವ ಸೂಕ್ಷ್ಮ ಮಾದರಿಗಳು, ರಚನೆಗಳು ಮತ್ತು ನಾಜೂಕಾದ ವಿವರಗಳಿಂದ ಪ್ರೇರಿತವಾದ ಈ ಕಲೆಕ್ಷನ್ ಆಧುನಿಕ ವೈಭವವನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಸಂಯೋಜಿಸುವ ಒಂದು ಪ್ರಯತ್ನವಾಗಿದೆ. ರೇಖೆಗಳ ಲಯ, ಜೇನುಗೂಡುಗಳ ರಚನೆಗಳು ಹಾಗೂ ಭೂಮಿಯ ಸಹಜವಾಗಿ ರೂಪುಗೊಂಡ ಜೈವಿಕ ವಿನ್ಯಾಸಗಳು ಸೇರಿದಂತೆ ಸಾಮಾನ್ಯವಾಗಿ ಗಮನಕ್ಕೆ ಬಾರದ ಪ್ರಕೃತಿಯ ಅಂಶಗಳನ್ನು ಈ ಕಲೆಕ್ಷನ್ನಲ್ಲಿ ಸುಂದರವಾಗಿ ಅನಾವರಣಗೊಳಿಸಲಾಗಿದೆ. 18 ಕ್ಯಾರೆಟ್ ಮತ್ತು
14 ಕ್ಯಾರೆಟ್ ಚಿನ್ನದಲ್ಲಿ ವಿನ್ಯಾಸಗೊಳಿಸಲಾದ ಈ ಕಲೆಕ್ಷನ್ನಲ್ಲಿ ನ್ಯಾಚುರಲ್ ಡೈಮಂಡ್ಸ್ಗಳನ್ನು, ಬಣ್ಣದ ರತ್ನಗಳು, ಸೆರಾಮಿಕ್ ಫಿನಿಶ್ನೊಂದಿಗೆ ಮತ್ತಷ್ಟು ಸುಂದರಗೊಳಿಸಲಾಗಿದೆ. ದೃಢತೆ ಮತ್ತು ಮೃದುವಾದ ಸೌಂದರ್ಯದ ನಡುವೆ ಸಮತೋಲವನ್ನು ಸಾಧಿಸುವ ಈ ಆಭರಣಗಳು ಸೊಗಸಾದ, ಬಹುಮುಖ ಹಾಗೂ ವಿವಿಧ ಸಂದರ್ಭಗಳಿಗೆ ಸೂಕ್ತವಾಗಿದೆ. ಪ್ರತಿಯೊಂದು ವಿನ್ಯಾಸವು ವಿವಿಧ ಮಾದರಿಗಳ ಸೌಂದರ್ಯವನ್ನು, ಸೂಕ್ಷ್ಮ ಕೈಗಾರಿಕೆ, ಹರಿವಿನ ಆಕಾರಗಳು ಮತ್ತು ಆಧುನಿಕ ಅಲಂಕಾರಿಕ ಶೈಲಿಯ ಮೂಲಕ ಪ್ರತಿಬಿಂಬಿಸುತ್ತಿದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ನೋವಾ ಸಂಗ್ರಹದ ಈ ಹೊಸ ಆವೃತ್ತಿ ನ್ಯಾಚುರಲ್ ಡೈಮಂಡ್ಸ್ಗಳ ಮೂಲಕ ಆಧುನಿಕ ವೈಭವವನ್ನು ಆಚರಿಸುವುದರ ಜೊತೆಗೆ ಪ್ರಕೃತಿಯ ಅತ್ಯುತ್ತಮ ಸೃಷ್ಟಿಗಳು ಹಾಗೂ ಜಾಗತಿಕ ವಿನ್ಯಾಸದ ಪ್ರಭಾವಗಳಿಂದ ಪ್ರೇರಿತವಾಗಿದೆ. ರೋಟರಿ ಕ್ಲಬ್ ಆಫ್ ಕುಡ್ಲ ಸೆಂಟ್ರಲ್ದ 2026-27 ಸಾಲಿಗೆ ಹೊಸ ಗುರ್ಕಾರ್ಯರಾದ ರವೀಂದ್ರ ಬಿಎನ್ ಅಧಿಕಾರದತ್ವನಲ್ಲಿ ಕುಡ್ಲದ ಲೇಡಿ ಹಿಲ್ ಸಿವಿಯುಡು நடத்திண்டு. ರೋಟರಿ ಕ್ಲಬ್ ಆಫ್ ಕುಡ್ಲಾ ಸೆಂಟ್ರಲ್ದ 2026-27 ಸಾಲಿಗೆ ಹೊಸ ಗುರ್ಕಾರ್ಯರಾದ ರವೀಂದ್ರ ಬಿಎನ್ ಅಧಿಕಾರದತ್ವನಲ್ಲಿ ಕುಡ್ಲದ ಲೇಡಿ ಹಿಲ್ ಸಿವಿಯುಡು நடத்திண்டு. ಕಾರ್ಯಕ್ರಮದ ಮಲ್ಲಪಿನರಾದ ನಿಟ್ಟೆ ಎಜುಕೇಷನ್ ಟ್ರಸ್ಟ್ದ ಗುರ್ಕಾರ್ಯರು ಬೊಕ ನಿಟ್ಟೆ ಡೀಮ್ಡ್ ಟು ಬಿ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ನಿಟ್ಟೆ ವಿಶಾಲ್ ಹೆಗ್ಡೆ ಪಾಲ್ದೊಂಡಿರು. ಹೊಸ ಪದಾಧಿಕಾರಿಗಳ ಕೂಟಗೂ ವಿಶಾಲ್ ಹೆಗ್ಡೆ ಎಡ್ಡೆಪು ಬೈಕದ ಪಾತಿಡ್ದು ರೋಟರಿ ಕ್ಲಬ್ದ ಸ್ವಾರ್ಥದ ಅಂತಿನ ಸೇವೆಯನ್ನು ಬುಡುಮನ ಸಡುಪುಗಾರಿಯರು. ಒಂದೇನ ರಡ್ಡನೇ ರೋಟರಿ ಕಾರ್ಯಕ್ರಮ ಆದಿತ್ತದು ರೋಟರಿ ಸಂಸ್ಥೆ ಲಕ್ಷಗಟ್ಟಲೆ ಜನಕ್ಕೂ ಉಮೇದಾತಂಡ ಪಲ್ಸ್ ಪೋಲಿಯೋ ಯೋಜನೆ ಸೀಕದ ಬಿದೆ ಮುತ್ತಾಯಿನೇಟ್ ರೋಟರಿ ಸಂಸ್ಥೆ ಭಾರಿ ಮಹತ್ವದ ಒಂದು ಆರೋಪಗಾರಿಯರು. ರೋಟರಿ ಕ್ಲಬ್ ಕುಡ್ಲ ಸೆಂಟ್ರಲ್ದ ಹೊಸ ಗುರ್ಕಾರ್ಯರು ರವೀಂದ್ರ ಬಿಎನ್ ಕಾರ್ಯಂತರ ಜಾಕ್ಸನ್ ಡಿಸೋಜಾ ಪಣವದ ಗುರ್ಕಾರ್ಯರು ರಾಜೇಶ್ ಸೀತಾರಾಮ್ ಇಂಚ ಹೊಸ ಪದಾಧಿಕಾರಿಗಳಿಗೆ ರೋಟರಿ ಜಿಲ್ಲೆ ಮೂಜಿ ಒಂಜಿ ಎನ್ಮ ಒಂಜಿ ವಲಯ ರಡ್ಡೇತ ಅಸಿಸ್ಟೆಂಟ್ ಗವರ್ನರ್ ಪ್ರವೀಣ್ ಚಂದ್ರ ಶರ್ಮಾ ಅಧಿಕಾರ ಕೊರ್ಪಾಯರು. ರೋಟರಿ ದುಂಬುದ ಗವರ್ನರ್ ಡಾಕ್ಟರ್ ದೇವದಾಸ್ ರೈ ಪ್ರಮಾಣ ಮಲ್ಪಾಯರು. ಈತನೆಟ್ಟ ಗುರ್ಕಾರ್ಯರಾದ ಹೊಸ ಗುರ್ಕಾರ್ಯರಿಗೆ ಅಧಿಕಾರ ಬುಡ್ದುಕೊರ್ನ ಹಿರಿಯ ವಾರ್ತಾಮಾಣಿ ಭಾಸ್ಕರ್ ರೈ ಕಟ್ಟ ಅರೆನ 1 ವರ್ಷದ ಅನುಭವ ಕಾರ್ಯನ ಕೂಟದ ಸಾಧನದ ಬಗ್ಗೆ ತೆರಿಪಾದ ಪಾತಿರ್ದು ಹೊಸ ಗುರ್ಕಾರ್ಯರ್ವಕ ಪದಾಧಿಕಾರಿಗಳಿಗೆ ಎಡ್ಡೆಪು ಬೇಕಿಯರು. ಕಾರ್ಯಂತರ ವಿಕಾಸ್ ಕೋಟ್ಯಾನ್ 2025-26 ಸಾಲದ ವರದಿನ ದುಂಬುದಿಯರು. ಬೇತೆ ಬೇತೆ ವಲಯದ ನಾಯಕರು ಭಿನ್ನರಾದ ಪಾಲ್ದೊಂಡಿರು. Being associated with the media and the Working Journalist Union gave me the opportunity to coordinate with the district administration, DC office, Mangalore City Corporation, Jilla Panchayat, Department of Police, Department of Forest, Information Department and many other public authorities. I sincerely thank each one of them for their support. I especially word of gratitude to my media friends, especially my editor, my boss, Dr. UP Shivanand, for giving me the freedom and encouragement to balance my professional responsibilities with Rotary throughout the year. If you want to go far, go together. That is exactly how I wish to lead this club, with every member walking together as one family. I seek the blessing of elders, our elders actually, the guidance of our senior Rotarians, the wholehearted cooperation of every club member and the continued support of my family. Finally, 1 year from now, I do not wish people to remember me simply as a President Ravindra. I hope they will remember me as a good Rotarian, a dependable friend and a humble human being. If I can achieve this, I'll consider my presidency is truly successful. Let us join hands to make this Rotary year meaningful, memorable, and impactful. Is the equipments that you all are donating to hospitals, the Rotary hospitals, as well as other hospitals, because healthcare is one of the biggest
pain points that we all have, and unless healthcare is taken care, see, we are all capable of taking care of many things, but when you all donate to healthcare, it's just a wonderful experience, and it helps society in a very, very big way. ಕೃಷಿ ಸಂಸ್ಕೃತಿದ ಒಟ್ಟಿಗೆ ಆಧ್ಯಾತ್ಮ ಜೋಡಣೆ ಅನಗ ತೃಪ್ತಿದ ಬದುಕು ನಮ್ಮ ವಾಪನೊಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತ್ಯರ ಬನಾರಿದ ಒಡಿಯೂರು ಸಂಸ್ಥಾನದ ಸಾವಲಿ ಭೂಮಿಡ್ ಕೆಸರು ಕಂಡುಡಿಂಜಿದಿನ ಕಾರ್ಯಕ್ರಮ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು. ಒಡಿಯೂರು ಸಂಸ್ಥಾನಡು ಆಗಸ್ಟ್ 8 ನಡಪರಪ್ಪನ ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ ಜನ್ಮದಿನೋತ್ಸವ ಗ್ರಾಮೋತ್ಸವಕ್ಕೆ ಗುರುವಂದನ ಲೇಸ್ತಲೆಕೊಡು ಒಡಿಯೂರಿಗೂ ಮುಟ್ಟದ ಸಂಸ್ಥಾನದ ಬೆನ್ನಿ ಸಾಗುಲಿ ಭೂಮಿಡು ಕೆಸರು ಕಂಡುಡಿಂಜಿದಿನ ಕಾರ್ಯಕ್ರಮ 2023 ಅಟ್ಟಣೆ ಮಲ್ತದಿತ್ತೆರ. ಜನ್ಮದಿನೋತ್ಸವ ಸಮಿತಿ ಪ್ರಧಾನ ಕಾರ್ಯಂತರ ಯಶವಂತ ವಿಟ್ಲ ಎತ್ಕೊಂಡೆರು. ಶ್ರೀ ಗುರು ದೇವಾನಂದ ಸ್ವಾಮೀಜಿ ಕೆಸರು ಕಂಡುಡೊಂಜಿದಿನ ಲೇಸನ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರ. ಕೃಷಿ ಸಂಸ್ಕೃತಿದ ಒಟ್ಟುಗ ಆಧ್ಯಾತ್ಮ ಜೋಡಣೆ ಆನಗ ತೃಪ್ತಿದ ಬದುಕು ನಮ್ಮ ವಾಪಂಡು ಲೋಕಧರ್ಮಿಡ ತುಳುವ ಸಂಸ್ಕೃತಿ ಆಚಾರ ವಿಚಾರಲೆನ ಬಗೆಟ್ಟ ಮರ್ಯಾದೆ ಉಂಡು. ಐನೂರಿಪಾದ ಬುಲೆಪಾಯರೆ ಕೆಸರು ಕಂಡದ ಗೊಬ್ಬಲು ಸಾಕಾರ ಹಾಕೊಂಡು ತುಳುವೆರು ಶ್ರಮ ಜೀವಿಲು ಬೆನ್ನಿ ಸಾಗಲಿದ ಕಾರ್ಯಲೆಡ್ದು ಶರೀರ ಮನಸ್ಸಿಗೆ ಉಲ್ಲಾಸ ಬರ್ಪಣೊಂದು ಪಂಡ್ಯರ. ಜನ್ಮದಿನೋತ್ಸವ ಗ್ರಾಮೋತ್ಸವ ಗುರುವಂದನ ಲೇಸ್ತಲೆ ಪೋಲೆನ ಒಡಿಯೂರು ಸ್ವಾಮೀಜಿಯರು ಬಿಡುಗಡೆ ಮಾಡ್ತಾರ. ಒಡಿಯೂರು ಸ್ವಾಮೀಜಿಲನ ಜನ್ಮದಿನೋತ್ಸವ ಸಮಿತಿ ಗುರುಕಾರ್ಯರು ಲೋಕನಾಥ ಶೆಟ್ಟಿ ತಾಳಿಪಾಡಿ ಗುರ್ತು, ಪಣವುದ ಗುರುಕಾರ್ಯರು ಅಶೋಕ್ ಕುಮಾರ್ ವಿಜಯ್, ಒತ್ತು ಗುರುಕಾರ್ಯರು ವೆಂಕಟರಮಣ ಹೊಳ್ಳ, ಗಣಪತಿ ಭಟ್ ಸೇರಾಜೆ ಬಕ, ಹರಿಣಾಕ್ಷಿ ಜೈ ಶೆಟ್ಟಿ, ಸಂಘಟನಾ ಕಾರ್ಯಂತರ ಶಶಿಧರ ಶೆಟ್ಟಿ, ಜಮ್ಮದ ಮನೆ, ದೈಹಿಕ ಶಿಕ್ಷಕರು ರವೀಂದ್ರ ದೀಪಕ್, ರಮೇಶ್ ಶೆಟ್ಟಿ, ಆನೆಯಾಲಗುತ್ತು ಶ್ರೀ ಗುರುದೇವ ಪ್ರೌಢಶಾಲೆ ಮುಖ್ಯ ಟೀಚರ್ ರೇಣುಕಾ ಹೆಸರೈ, ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯತ್ವನಾಧಿಕಾರಿ ದಯಾನಂದ ಶೆಟ್ಟಿ ಬಾಕ್ರ ಬಯಲ್ಲೇಸಿದ್ದಾರೆ. ಒಡಿಯೂರು ಗ್ರಾಮ ವಿಕಾಸ ಯೋಜನೆದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಾತೇಶ್ ಭಂಡಾರಿ, ಸೊಲ್ಮೆ ಸಂದಾಯರ, ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಸಭಾಲೆ ಸಡ್ವಕ ಶ್ರೀ ಗುರು ದೇವಾನಂದ ಸ್ವಾಮೀಜಿರಿಗೆ ಕಂಡುಗು ಪೇರು ಮೈತದ ಕೆಸರು ಕಂಡದ ಗೊಬ್ಬುಲಿಗೆ ಚಾಲನೆ ಕೊರಿಯರ. ನಿಧಿ ನಾಡುನ ಕರದರ್ಪುನ ಕೆಸರು ಕಂಡ ಬಲಿಪು ಪಾಲೆಡು ಇಪ್ಪುನ ಮೂಜಿಕಾಡ್ದ ಬಲಿಪು ಗೋಪುರ ಕಟ್ಟುನ ಬಲ್ಲು ಇಪ್ಪುನ ಇಂಚ ತರಾವರಿ ಪಂತಲೆಡ್ ಎಲ್ಲಿಯೊಡ್ದು ಮಲ್ಲ ಮುಟ್ಟ ಪಾಕ ಜನ ಪಾಲ್ದೆ ತೊಂಡೆರ. ಇನಿ ಸೇರ್ದಿನ ನಮ್ಮ ಕಣ್ಣು ನಡಿಯರಂದತ್ತು ದಪ್ಪೇರೆ ಅಂದಲ ಹತ್ತು ನಮ್ಮ ಸೇರ್ದಿನದ ಕಂಡು ಒಂಜಿ ದಿನ ಅಂಡ ನೆನಪೊರಿಯಡಿನ್ಪಿನಕ್ಕೆ ಈ ಕಾರ್ಯಕ್ರಮ ಅಂತೊಂದುಲ್ಲ ಕಂಡದಂತೆ ಪರಿಚಯ ಎಲ್ಲ ಅವಡು ಅಂತೂ ಕಂಡದ ಮಣ್ಣುಗಳ ಒಂಜಿ ರೀತಿಯ ಗುಣ ಉಂಡು ಉಂಟು ಐನು ಒರಿತೊನೆ ಇರಬೋಡದು ಪರಿಚಯ ಮನ್ಪಿರಬೋಡದು ನಮ್ಮ ಈ ಲೇಸದಟ್ಟನೆ ಮಲ್ತಂಡು. ದೇಶದ ಬೆರಿಮುಳ್ಳುವ ಒಂದು ಕೆಂಡ ಕೃಷಿ ಇನ್ಪಿನವು ಕೃಷಿ ಮೂಲ ಭಾರತ ಅಂತ ಕೃಷಿ ಮೂಲ ಸಂಸ್ಕೃತಿಯಿಂದ ಐಕ್ ಪುದರುಂಡು. ಭಾರತಡು ಮಾತ್ರ ಈ ಪೊರ್ಲು ತೋಳಿನಂಗೆ ಕೃಷಿಗೆ ನಂಗೆ ಒಂಜಾತ ಶಾರೀರಿಕ ಬಡವಣು ಕಮ್ಮಿ ಮಲ್ತೆಂದಾಂಡ ಒಂಜಾತ ಆಧ್ಯಾತ್ಮದ ಬಡವಣು ಕಮ್ಮಿ ಅನ್ಪೇರು ಅಂದ್ಕೊಂಡ ಋಷಿ ನಿಂಪಿನಾಯಿ. ಆ ಋಷಿ ಒಂಜಾತ ಸಂಸ್ಕಾರ ಕೊರ್ಪಣ ಕೆಲಸ ಮನ್ಪೆ. ಈ ರೀತಿಡು ಕೃಷಿಗೆ ಒಂಜಾತ ಬಂಜಿದ ಬಡವಗೆ ಒಂಜಾತ ಶಾರೀರಿಕ ಬಡವನು ದಿಂಜವಣಿಟ್ಟು ಆಂಡಂದಾಂಡ ಒಂಜಾತ ಸಂಸ್ಕೃತಿದ ಬಡವನು ಒಂಜಾತ ಒರಿಪೊಡು ಉಂದಾಂಡ ಐನ್ ಸರಿ ಮಲ್ಪೊಡು ಉಂದಾಂಡ ಸಮತೋಲನ ಮಲ್ಪೊಡು ಉಂದಾಂಡ ಋಷಿ ಪರಂಪರೆಲ ಬೋಡು ಉಂಟು. ಭಾರತವು ಮೌಲ್ಯ ಒಪ್ಪುಣೆ ಅಲ್ಪ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಶಾಖೆ ಬಕ IMA ಚಾರಿಟೇಬಲ್ ಟ್ರಸ್ಟ್ ದ ನಿಲೇಟ್ ವೈದ್ಯರನ ದಿನಾಚರಣೆ ಬಕ ಮೆಚ್ಚುಗೆದ ಲೇಸ್ ಅತ್ತವರದ IMA ಹೌಸ್ಡ್ ನಡೆತಂಡ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಶಾಖೆ ಬಕ IMA ಚಾರಿಟೇಬಲ್ ಟ್ರಸ್ಟ್ ದ ನಿಲೇಟ್ ವೈದ್ಯರನ ದಿನಾಚರಣೆ ಬಕ ಮೆಚ್ಚುಗೆದ ಲೇಸ್ ಅತ್ತಾವರದ IMA ಹೌಸ್ಡ್ ನಡಪಾದಿತ್ತರ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಗುರುಕಾರ್ಯರ ಡಾಕ್ಟರ್ ಸದಾನಂದ ಪೂಜಾರಿ ಎತ್ಕೊಂದು ವೈದ್ಯರನ ದಿನ ತಮ್ಮ ಮಹತ್ವ ತೆರಿಪಾಯರ. ರಾಜ್ಯದ ಆರೋಗ್ಯ ಬಕ ಕುಟುಂಬ ಕಲ್ಯಾಣ ಮಂತ್ರಿ UT ಖಾದರ್ ಇತ್ತದ ನಡತಿನ ಲೇಸಡ್ ವೈದ್ಯಕೀಯ ಕ್ಷೇತ್ರಡು ಬಾರಿ ಸೇವೆ ಸಂದಾದಿನ ಅರಿವಳಿಕೆ ಶಾಸ್ತ್ರ ಎಡೇನ ತೆರಿನ ಡಾಕ್ಟರ್ ಸುರೇಶ್ ವೈವಿ, ಕುಟುಂಬ ವೈದ್ಯರ ಡಾಕ್ಟರ್ KP ಶೆಣೈ ಬಕ ಜೋಕ್ಲೆನ ಸೀಕದ ಬಗೆಟ್ ಎಡೇನ ತೆರಿನ ಡಾಕ್ಟರ್ ಮೀರಾರಾವ್ ಮುಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರ. ಮಂತ್ರಿ UT ಖಾದರ್ ಪಾತಿರದ ಆರೋಗ್ಯ ಬಕ ಆರೋಗ್ಯ ಉಪ್ಪುನ ಬಕ ಸಮಾಜ ಕಟ್ಟನೋಲು ವೈದ್ಯರು ರಾತ್ರಿ ಪಗಲೆಂದು ಲೆಕ್ಕೋಗದನೊಂದೆ ಸ್ವಾರ್ಥದ ಅಂತಿನ ಸೇವೆ ಸಂದಾವಂದುಲ್ಲೆರ. ಅಕ್ಲಿನ ಕೆಲಸ ಬಕ ತ್ಯಾಗದ ಬದುಕು ಪುಗರ್ನ ಒಂದು ಪಂಡ್ಯರ. ತೇಜಸ್ವಿನಿ ಆಸ್ಪತ್ರೆದ ನಿರ್ದೇಶಕರ ಡಾಕ್ಟರ್ M ಶಾಂತರಾಮ್ ಶೆಟ್ಟಿ ಮರ್ಯಾದೆ ಬಿನ್ನರಾದ ಪಾತ್ರದ ವೈದ್ಯಕೀಯ ಕೆಲಸ ಒಂದು ಶ್ರೇಷ್ಠ ಬಕ ಮರ್ಯಾದಿದ
ಮನುಷ್ಯತ್ವದ ಬೆಲೆ ಸೇರ್ದುಪ್ಪನ ಬೇಲೆ ಅದುಂಡು ವೈದ್ಯರು ಸಮಾಜದ ಮಿತ್ತ ಮಟ್ಟದ ತಾನಮಾನ ಪಡೆತಿರಂದು ಪಂಡಿರ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಶಾಖೆ ಪ್ರಯೋಜನ ನಡೆದಿವನ್ನ ವೈದ್ಯರನ ದಿನಾಚರಣೆಡೆ ಪ್ರಶಸ್ತಿ ಪಡೆದಿನ ಡಾಕ್ಟರ್ ಸಚ್ಚಿದಾನಂದ ರೈಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರ ಲೇಡಿಗೋಶನ್ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ದುರ್ಗಾ ಪ್ರಸಾದ್ ವೆಲ್ಲಾಕ್ ಜಿಲ್ಲಾಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಕಾಶ್ ಭಿನ್ನರಾದಿತ್ಯರ IMA ಕುಡ್ಲ ಘಟಕದ ಕಾರ್ಯಂತರ ಡಾಕ್ಟರ್ ಪ್ರಕಾಶ್ ಹರಿಶ್ಚಂದ್ರ ಪಣವದ ಗುರ್ಕರೆರ ಡಾಕ್ಟರ್ ಜೂಲಿಯಾನ ಸಾಲ್ದಾನ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ ಡಾಕ್ಟರ್ ದಿವಾಕರ ರಾವ್ ಕಾರ್ಯಕ್ರಮಡಿದ್ದರು. ಯಾವೊಂದು ವ್ಯಕ್ತಿ ಮತ್ತು ಯಾವೊಂದು ಕುಟುಂಬ ಅತ್ಯಂತ ನೋವಿನ ಸಂದರ್ಭದಲ್ಲಿದೆಯಾ ಆಗ ಅವರಿಗೆ ಒಂದು ಆತ್ಮವಿಶ್ವಾಸ ಮತ್ತು ಧೈರ್ಯ ಕೊಡುವಂತ ಒಂದು ದೊಡ್ಡ ಆ ಶಕ್ತಿ ಇರುವುದಿದ್ರೆ ಅದು ವೈದ್ಯರಿಗೆ ಮಾತ್ರ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾರು ಇವತ್ತು ಜನಸಾಮಾನ್ಯ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬ ಭಾವನೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ಕೊಟ್ಟು ನಿಮ್ಮ ಜೊತೆ ನಾವಿದ್ದೇವೆ ನೀವು ಹೆದರಬೇಡಿ ಅಂತ ಹೇಳಿ ಬಹುಶಃ ಅವರನ್ನು ಧೈರ್ಯ ಕೊಟ್ಟು ಚಿಕಿತ್ಸೆ ಕೂಡ ಬದುಕುಳಿಸುವಂತ ದೊಡ್ಡ ಮಟ್ಟದ ಪುಣ್ಯದ ಕೆಲಸ ಬಹುಶಃ ಅದು ನಿಮ್ಮ ವೈದ್ಯರಿಂದ ಇವತ್ತು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. God given that the patient has survived in spite of you and me, but still the patient feels that you have given me life. That is the gift of God. My only appeal as an elderly physician is that we will have to carry on our tradition. We will have to show to the people of the world, we doctors do whatever we want to do for the benefit of the people, for the benefit of our patient. Sacrifice our time. ಭಜನೆ ಮಲ್ಪನ ಇಲ್ಲಾರ್ದು ಬೊಕ್ಕ ವ್ಯಕ್ತಿರ್ದ ಏರೆಗ್ಲ ಅನ್ಯಾಯ ಅವನೆಂದು ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಪಂತೆರ ನಮ್ಮ ಕುಡ್ಲ ಚಾನಲ್ ಕುದ್ರೋಳಿ ಕ್ಷೇತ್ರದ ನಡಪಾಯಿನ ನಲಿಕೆ ಭಜನೆ ಪಂತ ಸೀಸನ್ 4 ಮುಗಿತಲಲ್ಲಿ ಆಶೀರ್ವಚನ ಕುರಿಯರ. ನಮ್ಮ ಕುಡ್ಲ ಚಾನಲ್ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣದ ನಡಪೈನ ನಲಿಕೆ ಭಜನೆ ಪಂತ ಸೀಸನ್ 4 ಮುಗಿತಲ ಇನಾಮ ಪಟ್ಟುನಲ್ಲಿ ಸಾಯಿತಾರ ರಾತ್ರಿ ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರ್ನ ಗುರ್ಕಾರ್ಮೇಡ್ ನಡೆತಂಡು ಉದ್ಯಮಿ ಶಶಿ ಕ್ಯಾಟ್ರಿಂಗ್ಸ್ದ ಶಶಿಧರ ಶೆಟ್ಟಿ ಬರೋಡ ಮಲ್ಲವಿನರಾದ ಪಾಲ್ದಿತ್ತೊಂದು ಪಾತಿರ್ದ ಅಪ್ಪೆಲೆಗೆ ದೇವಸ್ಥಾನದ ಪೂಜೆ ಮಲ್ಪನ ಕ್ರಾಂತಿ ಮಲ್ದಿನ ಜನಾರ್ದನ ಪೂಜಾರಿಯರಿತ್ತದ ಲೀಲಕ್ಷ ಕರ್ಕೆರೆಯರ್ನ ದುಂಬಾಳ್ತೆಡು ಪೊರ್ಲುದ ಕಾರ್ಯಕ್ರಮ ನಡೆತದನೊಂದು ಪಂಡ್ಯರ ಈಗ ಕಾನಡದಿಂಚಿ ಕಾರ್ಯಕ್ರಮ ಬೈದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಅವು ಕಾಲ ನಿಮಿತ್ತವಾದ ನಮ್ಮ ಕುಡ್ಲ ವಾಹಿನಿ ಕೊರಪು ನಾವು ಆಡ ನಿಖಲಗಿ ನೀ ಪೂರ ದಿನ ನಿಖಲ ದೇವರಿಗೆ ಅರ್ಪಣೆ ಮಾತ ನಿಖಲ ದುಂಬುದ ದಿನೊಟ್ಟು ದೇವನಿಗೆ ವಿಶೇಷವಾಯಿನ ಬಹುಮಾನ ದೇವನಿಗೆ ಮಾತಾಡಲ್ಲ ಕೊರ್ರಲ್ಲೇ ಆ ಬಹುಮಾನ ನಿಖಲಿಗೆ ಮಾತಾಡಲ್ಲ ತಿಕ್ಕಾಡು ಭವಿಷ್ಯ ಉಜ್ವಲವಾಡು ಭಾರಿ ಅರ್ಥಪೂರ್ಣವಾದ ಒಂದು ಮಾಧ್ಯಮವನ್ನು ನಿರ್ವಹಣೆ ಮಾಡಿದ ಸಂಸ್ಥೆ ನಮ್ಮ ಕೂಡಲ ಸಂಸ್ಥೆ ಕೊಡೋರ ಮಾತ ನಮ್ಮ ಲೀಲಾಕ್ಷ ಕರ್ಕೆರ ಸಹೋದರನಿಗೆ ಒಂದಿಸ ಒಂದು ಬೈದಿನಂಚಿನ ಮಾತ ಹಿರಿಯ ವ್ಯಕ್ತಿನ ಅನುಮತಿ ನಿಕೇನೊಂದು ನಿಖಿಲಿನ ಮಾತ ನೀನು ಬೈದಿನ ಭಜಕರ ದೇವರ ಎಡ್ಡೆ ಮನಪಡೊಂದು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಪಾತಿರ್ದ ವೇದಶಾಸ್ತ್ರ ಪುರಾಣ ಸಾಮಾನ್ಯ ಜನಕ್ಲಿಗೆ ಅರ್ಥ ಮಲ್ತನೆರೆ ಸಾಧ್ಯ ಅವಂದು ಪುನಗ ದಾಸಿರ ಭಜನೆ ಕಟ್ಟದ ಪಂಡ್ಯರ ಎಡ್ಡೆ ಕಾರ್ಯಕ್ರಮ ಮಲ್ದರ ನಿಕ್ಲನ ನಲಿಕೆ ತುದು ಬಾರಿ ಸಂತೋಷ ಪಡೆತ ಅಂದು ಭಜಕರೆಗೆ ಪಂಡ್ಯರ. ಒಂದು ಕಾಲಘಟ್ಟದಲ್ಲಿ ವೇದ ಶಾಸ್ತ್ರ ಪುರಾಣಗಳು ಜನಸಾಮಾನ್ಯರಿಗೆ ಅರ್ಥವಾಗದ ಕಾಲಘಟ್ಟದಲ್ಲಿ ದಾಸಶ್ರೇಷ್ಠರು ಶರಣಶ್ರೇಷ್ಠರು ಭಜನೆಗಳ ಮೂಲಕ ಸಾಮಾನ್ಯ ಜನರು ಭಗವಂತನ ಒಲಿಸಿಕೊಳ್ಬೋದು ಅಂತಕ್ಕಂಥ ಚಿಂತನೆಯನ್ನು ಮೂಡಿಸಿ ಮಾಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ನಾವೆಲ್ಲ ಸೌಭಾಗ್ಯವಂತರು. ರಸ್ತೆ ಸೇತುವೆ ಆಸ್ಪತ್ರೆ ಶಾಲೆ ಜೊತೆಯಲ್ಲಿ ಸಂತುಲಿತಗೊಂಡಂಥ ಸಂಸ್ಕಾರಗೊಂಡಂಥ ಮಾನವ ಸಂಪನ್ಮೂಲ ಅದು ಈ ದೇಶದ ಭಾಳ ದೊಡ್ಡ ಆಸ್ತಿ ಅಂತೆ. ಹಾಗಾಗಿ ಅದು ಎಲ್ಲಿ ಆಗ್ತದೆ ಅಂತೇಳಿ ಈ ರೀತಿಯ ಸಂಸ್ಕಾರ ಕೊಡೋದ್ರ ಮೂಲಕ ಆಗ್ತದೆ. ಸ್ಪೆಂಡಿಂಗ್ ಆಫ್ ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರೆ, ಸ್ಪೆಂಡಿಂಗ್ ಆಫ್ ಕ್ವಾಲಿಟಿ ಮನಿ ಅಂತ ಹೇಳ್ತಾರೆ. ಖಂಡಿತವಾಗಿ ನಾವು ವೇದಿಕೆ ಮೇಲಿದ್ದಂಥವ್ರು ನಾವು ಆನಂದ ಪಟ್ಟಿದ್ದೀವಿ. ನಿಮ್ಮ ಕುಣಿತವನ್ನು ನಿಮ್ಮ ನರ್ತನವನ್ನು ನೋಡಿ ಆನಂದ ಪಟ್ಟಿದ್ದೀವಿ. ಭಾರತ ಮುಂದಿನ ಭಾರತ ಹೀಗೆ ಇರಬೇಕು ಅಂತ ಆಸೆ ಪಡೋರು ನಾನು ಒಬ್ಬ ಸ್ನೇಹಿತರೆ. ಕರ್ನಾಟಕ ಕಿಯೋನಿಕ್ಸ್ದ ದುಂಬುದ ಗುರ್ಕಾರ್ಯರ ಹರಿಕೃಷ್ಣ ಬಂಟ್ವಾಳ ಪಾತಿರ್ದ ದೇಶಗುದ ದಾಂಡಲ ಕುರುಡೊಂದು ನಮ್ಮ ಕುಡ್ಲದಕ್ಲು ದೇಶಭಕ್ತಿದ ಕಾರ್ಯಕ್ರಮ ಮಲ್ತದೆರ ನಮ್ಮ ಸಂಸ್ಕೃತಿ ಉರಿಯಡುಂದಾಂಡ ಭಾರತೀಯ ಧರ್ಮ ಸಂಸ್ಕೃತಿದ ಪೊಲಬಾವುಡು ಧಾರ್ಮಿಕ ಪರಂಪರೆನ ಲಕ್ಕದುಂತವನ ಶಕ್ತಿ ಭಜನೆಗೊಂಡೊಂದು ಪಂಡ್ಯರ. ದೇಶಕ್ಕೆ ದಾದಾಣಲೆಂಕಲೊಂಜಿ ಕೊಡುಗೆ ಕೊರಡು ದೇಶದ ಸಂಸ್ಕೃತಿ ಪರಂಪರೆನ ಒರಿಪರೆ ಎಂಕ್ಲೆ ದಾದಾಣೊಂಜಿ ಕಾಣಿಕೆ ಕೊರಡು ಬಂದ್ಪಣ ಚಿತ್ರ ದೇಶಭಕ್ತಿದ ಚಿಂತನೆಡು ಇಂಚಿತ್ತಿನ ಕಾರ್ಯಕ್ರಮ ಅಲ್ಪಣಂಚಿತ್ತಿನ ನಮ್ಮ ಕೊಡ್ಲಕ್ಕಾದಗಳಿಗೆ ಎನ್ನ ಹೃದಯ ಜಿಂಜಿನಂಚಿತ್ತಿನ ಹೃದಯ ಶ್ರೀಮಂತಿಕೆದ ಅಭಿನಂದನೆಗಳು. ಭಜನೆ ಬ ಅಂದರೆ ಭಗವಂತ, ಜ ಅಂದರೆ ಜನಿಸುತ್ತಾನೆ, ನೇ ಪಡೆ ನೆಲೆಯೂರುತ್ತಾನೆ ಅಂದು ಎಲ್ಲಿ ಭಜನೆ ಆಗುತ್ತೋ ಅಲ್ಲಿ ಭಗವಂತ ಜನಿಸಿ ನೆಲೆಯೂರುತ್ತಾನೆ ಪನ್ಪುರವೇ ಭಜನೆ. ಇನಿ ಈ ಒಂಜಿ ಕಾರ್ಯಕ್ರಮ ಭಜನೆ ಅಂದ್ ಪಂಡ ನಮ್ಮ ಲೈಡಿತ್ತಿನಂಚಿತ್ತಿನ ಒಂಜಿ ಧಾರ್ಮಿಕ ಪರಂಪರೆ ಸಂಸ್ಕೃತಿನ ಲಕ್ಕದ ಉಂತವನಂಚಿತ್ರ ಒಂಜಿ ಅದ್ಭುತ ಶಕ್ತಿ ಭಜನೆಗೊಂಡು
ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಬದುಕಂಡ ಭಜನೆ ಮಲ್ತದ ಬದುಕೊಡುಗೆ ದಾಸಿರಿಂಚ ಪಂತೆರ ಭಜಕನ್ ತೋಂಡ ಆಧ್ಯಾತ್ಮಿಕತೆನ ತುಯಿನಂಚಾಪುಂಡು ಭಜನೆ ಮಲ್ಪನ ವ್ಯಕ್ತಿರ್ದು ಭಜನೆ ಮಲ್ಪನ ಇಲ್ಲಡ್ದು ಎರೆಗ್ಲ ಅನ್ಯಾಯ ಆವಂದಂದು ಪಂಡೆರ ಬದುಕಂಡ ಭಜನೆ ಮಲ್ತದ ಬದುಕೊಡು ಒಂಜಿ ಭಜಕನ್ನು ತೂಂಡುಂದಾಂಡ ಒಂಜಿ ಭಜನೆ ಮಲ್ಪನೆಯನ್ನು ತೂಂಡುಂದಾಂಡ ಒಂಜಿ ಎಡ್ಡೆ ಆಧ್ಯಾತ್ಮಿಂತು ಇಲೇಕ ಆವಡು ನಂಗೆ ಒಂಜಿ ಭಜನೆ ಮನ್ಪುಣ ಇಲ್ಲಡು ಅನ್ಯಾಯ ಆವಂದು ಭಜನೆ ಮನ್ಪುಣ ವ್ಯಕ್ತಿ ಹಿಡ್ದು ಅನ್ಯಾಯ ಆವಂದು ದಯನ್ಕೇಂಡ ಭಜನೆ ಇನಿಪಿನ ಒಂಜಿ ಸಂಸ್ಕಾರ ಒಂಜಿ ಸಂಸ್ಕೃತಿಯಿಂದ ಪಂಡ ತಪ್ಪಾವಂದು ಭಜನೆದ ಮೂಲಕ ಒಂಜಿ ಆತ ಸಂಸ್ಕಾರ ಉಂಡು ತೋಜು ಪರಪು ಪಂಡ ನಮ್ಮ ಗುಡ್ಲ ಇಂದು ಮಾತೈತೆ ನಡತ್ನತ ಒಂದು ಪರಪೋಕುದ ದೇಕಿಯಿಂದ ಪಣಿಯರೆ ಭಾರಿ ಸಂತೋಷ ಒಂದುಂಡು. ಹರಿಕೃಷ್ಣ ಬಂಟ್ವಾಳದರ ನಮಗೆ ನಿತ್ಯ ಪ್ರಕಾಶ ಬಂಟ್ವಾಳ ಮೆರೆನ ಸಿನಿಮಾ ಪಿಕ್ಚರ್ ಜುಲೈ 24 ಬಿಡುಗಡೆ ಆರಿತದ ಅರೆಗೆ ಒಡಿಯೂರು ಸ್ವಾಮೀಜಿಯರು ಶಾಲ್ ಪಾಡ್ದು ಪ್ರಸಾದ ಕೊಡ್ದು ಆಶೀರ್ವಾದ ಮಲ್ತಿರ. ನಮ್ಮ ಕುಡ್ಲದ ರವಿ ಇಂಡಸ್ಟ್ರೀಸ್ ನಲಿಕೆ ಭಜನೆ ಪಂತ ಸೀಸನ್ 4 ಇಟ್ಟು ಶ್ರೀ ಜನಾರ್ದನ ಸ್ವಾಮಿ ಭಜನಾ ಮಂಡಳಿ ಉಜಿರೆ 25,000 ರೂಪಾಯಿದ ವಂಜನೆ ಇನಾಮು ಗೆಂದಡ. ಈಶ್ವರ ಭಜನಾ ಮಂಡಳಿ ಕಾಂಜಲಕೋಡಿ ಪುರಾಲ್ 15,000 ರೂಪಾಯಿದ ಒಟ್ಟುಗು ರಡ್ಡನೆ ಇನಾಮು. ಶ್ರೀ ಮಾಮಯಿ ಭಜನಾ ಮಂಡಳಿ ಕೋಟೆ ಬಾಕಿಲು ಬೆದ್ರ 10,000 ರೂಪಾಯಿದ ಒಟ್ಟುಗು ಮುಜನೆ ಇನಾಮು ಗೆಂದಡ. ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಸಂಪಿಗೆ ಪುತ್ತಿಗೆ 4ನೇ ಇನಾಮು ಬೊಕ 5ನೇ ಇನಾಮುನು ಛಾಯಾಸುತ ಭಜನಾ ತಂಡ ಮಂಜೇಶ್ವರದೆ ತೊಂಡು. ಬಾರಿ ಶಿಸ್ತದ ಭಜನಾ ತಂಡ ಇಂಚ ಬೇತೆ ಬೇತೆ ಇನಾಮ್ಲೆನ್ ಕೊಡ್ದು ಮರ್ಯಾದೆ ಸಂದೈತ ಮಲ್ತಂಡ. ನಾರಾಯಣಗುರು ಸಮೂಹ ಸಂಸ್ಥೆಲನ ಗುರು ಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ, ಶಂಕರ್ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಸರ್ವಿಸಸ್ ಸಂಸ್ಥೆದ ರಾಜೇಶ್ ಶೆಟ್ಟಿ, ಉದ್ಯಮಿ ಮೂಡಂಬೈಲ್ ಡಾಕ್ಟರ್ ರವಿ ಶೆಟ್ಟಿ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರು ಕಾರ್ಯರ ಜಯರಾಜ್ ಎಚ್, ಸೋಮಸುಂದರಂ, ಮಾಲತಿ ಬಿಜೆ ಪೂಜಾರಿ, ಭಾರತಿ ಬಿಲ್ಡರ್ಸ್ದ ಲೋಕನಾಥ ಶೆಟ್ಟಿ, ರವಿ ಇಂಡಸ್ಟ್ರೀಸ್ದ ಮ್ಯಾನೇಜರ್ ರಂಜಿತ್ ಬಿನ್ನರದು ಪಾಲ್ಗೊಂಡಿರ. ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರಾಯಿನ ಹರೀಶ್ ಬಿ ಕರ್ಕೆರ, ಸುರೇಶ್ ಬಿ ಕರ್ಕೆರ, ಲೀಲಾಕ್ಷ ಬಿ ಕರ್ಕೆರ ಕಾರ್ಯಕ್ರಮ ಇಡ್ತಾರೆ. ನಮ್ಮ ಕುಡ್ಲದ ಸುದರ್ಶನ ಮುಡಿಶೆಡ್ಡೆ, ಶ್ರೀಕಾಂತರಾವ್, ಸುರೇಖಾ ಶೆಟ್ಟಿ, ಅಮಿತಾ, ದೀಕ್ಷಾ ಈ ಪುಡ್ತಿಡಿತಾರೆ. ದಯಾನಂದ ಕಟೀಲ್ ಬಕ ನಿತಿನ್ ಸಾಲಿಯನ್ ಕಾರ್ಯಕ್ರಮ ಸುಧಾರ್ತೆ ಕುರಿಯರ. ಭಾಸ್ಕರ ಭಂಡಾರಿ ಮಜಿಬೈಲ್ ನೆಂಪದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಕುಡ್ಲದ ಶಾರದಾ ವಿದ್ಯಾಲಯ ನಡತಂಡ. ಯಕ್ಷಗಾನ ವಿದ್ವಾಂಸರು ಸಾಹಿತಿ ಭಾಸ್ಕರ್ ರೈ ಕುಕ್ವಳ್ಳಿ ಉಪನ್ಯಾಸ ಕೊರಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ, ಶಾರದಾ ಪದವಿ ಪೂರ್ವ ಕಾಲೇಜು ಕುಡ್ಲದ ಕನ್ನಡ ಸಂಘದ ಒಟ್ಟು ಸಿರಿಗೆಡ ಶಾರದಾ ವಿದ್ಯಾಲಯಡು ಶಾಲೆಗೆ ಪಾಕಬೋಕ್ಲೆನ ದಾನ ಮಲ್ತದ ಕರಿದು ಪೋತಿನ ಭಾಸ್ಕರ ಭಂಡಾರಿ ಮಜಿಬೈಲ್ ನೆಂಪುಡು ಸವಿತಾ ಭಾಸ್ಕರ ಭಂಡಾರಿ ಬೊಕ್ಕ ಜೋಕುಲು ದಾನಿಲಾದ ಈ ಕಾರ್ಯಕ್ರಮ ದಿದ್ದಿತ್ತೆರ. ಶಾರದಾ ವಿದ್ಯಾಲಯ ಪ್ರಿನ್ಸಿಪಾಲರ ದಯಾನಂದ ಕಟೀಲ್ ಎತ್ಕೊಂಡೆರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಗುರ್ಕಾರ್ಯರ ಡಾಕ್ಟರ್ ಎಂಪಿ ಶ್ರೀನಾಥ ಗುರ್ಕಾರ್ಮೆಡ, ಕನ್ನಡ ಸಾಹಿತ್ಯ ಪರಿಷತ್ ದುಂಬುದ ಜಿಲ್ಲಾ ಗುರ್ಕಾರ್ಯರ ಪ್ರದೀಪ ಕುಮಾರ ಕಲ್ಕುರ ಕಾರ್ಯಕ್ರಮ ಉದಿಪನ ಮಲ್ತದ ಎಡ್ಡೆಪ್ಪು ಬೈಕಿಯರ. ಯಕ್ಷಗಾನ ಕಲಾವಿದರು ವಿದ್ವಾಂಸರು ಭಾಸ್ಕರ್ ರೈ ಕುಕ್ವಳ್ಳಿ ದತ್ತಿ ಉಪನ್ಯಾಸ ಕೊರಿಯರ. ಕುಡ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರ ಮಂಜುನಾಥ ಎಸ್ ರೇವಣ್ಕರ್, ಭಾಸ್ಕರ ಭಂಡಾರಿಯರ್ನ ಮರ್ಮಯ್ಯ ಉದಯ್ ಕುಮಾರ್ ಶೆಟ್ಟಿ, ಅಡ್ಯಾರ್ ಮಾಧವ ನಾಯಕ್, ಶಾರದಾ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರ ಪ್ರಕಾಶ್ ನಾಯಕ್ ಕಾರ್ಯಕ್ರಮ ಇಟ್ಟಿತ್ತರ. ಕನ್ನಡ ಉಪನ್ಯಾಸಕರ ಯಶೋಧ ಕುಮಾರಿ ಕಾರ್ಯಕ್ರಮ ಸುಧಾರ್ತೆರ. ಆದರೆ ಹಿಂದಿನ ನೀವು ಯಾವುದೇ ಪ್ರತಿಭಾನ್ವಿತರನ್ನು ತೆಗೆದುಕೊಳ್ಳಿ, ನಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಪ್ರತಿಭೆಗಳು, ಅನೇಕ ಸಾಹಿತಿಗಳು, ಅವರ ಉದ್ಯೋಗ, ಅವರ ಬದುಕು ಅದು ಬೇರೆ ರೀತಿಯದ್ದಿದ್ದರೆ ಅವರ ಅನುಭವದ ಕಥನ, ಸಾಹಿತ್ಯ ಅಂದರೆ ಏನು, ಅನುಭವದ ಕಥನ, ಅಥವಾ ಅವರ ಮನಸ್ಸಿನ ಒಳಗಿನ ತಲ್ಲಣಗಳು, ಮನಸ್ಸಿನ ಒಳಗಿನ ಭಾವನೆಗಳು, ಅದು ಪುಸ್ತಕದ ಬರವಣಿಗೆ ರೂಪದಲ್ಲಿ, ಪುಸ್ತಕದ ರೂಪದಲ್ಲಿ ಬಂದದ್ದನ್ನು ನಾವು ಕಾಣ್ತೇವೆ. ನಮಗೆ ಈ ಸುಂದರವಾದ ಬದುಕನ್ನು ಕೊಟ್ಟವರಿಗೆ ಕೂಡ ಏನನ್ನಾದರೂ ಕೊಡುವ ಪ್ರಯತ್ನವನ್ನು ನಾವು ಮಾಡಬೇಕು. ಅದರಲ್ಲಿಯೂ ಕೂಡ ಬಹಳ ಮುಖ್ಯವಾಗಿ ತಂದೆ ತಾಯಿಗಳು. ಬೇರೆ ಯಾರಾದರೂ ನಮ್ಮನ್ನು ಪ್ರೀತಿಸಿದರೆ, ನಮ್ಮಲ್ಲಿ ವಿಶ್ವಾಸ ಇಟ್ಟರೆ ಏನಾದರೂ ಒಂದು ಸ್ವಾರ್ಥ ಇರ್ತದೆ ಅವರಿಗೆ. ಆದರೆ ಬದುಕಿನಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ತನ್ನ ಮಗಳು, ತನ್ನ ಮಗ ಅಂತ ಹೇಳಿ ಪ್ರೀತಿಸಿ ಅವರನ್ನು ಬೆಳೆಸುವಂಥ ತಂದೆ ತಾಯಿಗಳ ಋಣ ಉಂಟಲ್ಲ, ಅದನ್ನು ಬಹಳ ಸುಲಭವಾಗಿ ನಮಗೆ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬೆಂಗಳೂರು ಅಲ್ಲಿ ಒಬ್ಬರು ಮಹನೀಯರು ಒಂದು ಪಾರಿವಾಳನ್ನು ಸಾಕ್ತಾ ಇದ್ರು. ಅದೇನೋ ಸತ್ತು ಹೋಯಿತು. ಅದರ ನೆನಪಿಗಾಗಿ ದತ್ತಿ ನಿಧಿಯನ್ನು ಕೂಡ ಇಟ್ಟಿದ್ದಾರೆ. ಅದು ಸಾಮಾನ್ಯ ಸಭೆಯಲ್ಲಿ ಸಿಹಿ ತಿಂಡಿಯನ್ನು ಹಂಚುವ ಮೂಲಕ ಆ ಕಾರ್ಯಕ್ರಮವನ್ನು ಮಾಡ್ತಾರೆ ನಮ್ಮ
ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ದೈವಸ್ಥಾನಲೇನ ಪಿರ ಜೀರ್ಣೋದ್ಧಾರ ಬಜಿ ಕಟ್ಟುನ ಯೋಜನೆಲತ್ತು ಅವು ನಮ್ಮ ಭಕ್ತಿ ಪರಂಪರೆ ಬೊಕ್ಕ ಸಾಮೂಹಿಕ ಜವಾಬ್ದಾರಿದ ಗುರುತಾಂದ ಸಂಸ್ಕಾರ ಭಾರತದ ಜಿಲ್ಲಾ ಗುರುಕಾರ್ಯರು ತೇವು ತಾರನಾಥ ಕೊಟ್ಟಾರಿ ಪಂದ್ಯರ ಅರ್ಕೊಳ ಬುಡುಡು ಕ್ಷೇತ್ರ ಸಮೃದ್ಧಿ ಸಂಕಲನ ಸಭೆಟ್ ಅರು ಪಾತಿರಿಯರು ಬಂಟ್ವಾಳ ತಾಲೂಕದ ತುಂಬೆ ಅರ್ಕುಳ ಬುಡುಡು ಇಂಚಿಪ ಕ್ಷೇತ್ರ ಸಮೃದ್ಧಿ ಸಂಕಲ್ಪ ಸಭೆಟ್ ಸಾಮೂಹಿಕ ಪ್ರಾರ್ಥನೆ ಇಡುವಕ ರಥಗೋಪುರ ಬೊಕ್ಕ ಸುತ್ತ ಪಾಗರದ ನಮೂನೆ ನಕ್ಷನ ಸಂಸ್ಕಾರ ಭಾರತಿ ಜಿಲ್ಲಾ ಗುರುಕಾರ್ಯರು ತೇವು ತಾರನಾಥ ಕೊಟ್ಟಾರಿ ಬಿಡುಗಡೆ ಮಲ್ತಿರ ತಾರನಾಥ ಕೊಟ್ಟಾರಿ ಪಾತಿಡ್ದ ದೈವಸ್ಥಾನಲೇನ ಪಿರ ಜೀರ್ಣೋದ್ಧಾರ ಬಜಿ ಕಟ್ಟುನ ಯೋಜನೆ ಲತ್ತು ಅವು ನಮ್ಮ ಭಕ್ತಿ ಪರಂಪರೆ ಬೊಕ್ಕ ಸಾಮೂಹಿಕ ಜವಾಬ್ದಾರಿದ ಗುರುತಾದುಂಡು ಈಡೆಮುಟ ಎಂಚ ಭಕ್ತರನ ಪ್ರೀತಿ ವಿಶ್ವಾಸ ಬೊಕ್ಕ ಉದ್ಧಾರ ಸಾಕಾರುಡು ಕ್ಷೇತ್ರ ಅಭಿವೃದ್ಧಿದ ಸಾದಿಡು ಸಾಗದಂಡ ಅವೇ ರೀತಿ ನನದ ಯೋಜನೆಲು ಮಾತಿರ್ನಲ್ಲ ಜೊತೆ ಸಿರಿಗಿಡು ಗೆಲ್ಮೆ ಪಡೆಯರ ಉಂಟು ಪನ್ಪನ ವಿಶ್ವಾಸ ನಮ್ಮವಾದುಂಡೊಂದು ಪಂಡೆರ ಅರ್ಕುಲಪುಡು ವಜ್ರನಾಭ ಶೆಟ್ಟಿ ಗುರುಕಾರ್ಮೆ ವಹಿಸ್ತಿದ್ದರ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಕಂಪಾ ಸದಾನಂದ ಆಳ್ವ ಶಿವಪ್ಪ ಸುವರ್ಣ ಮೇರ ಮಜಲ್ಗುತ್ತು ನಾಗಪ್ಪ ಶೆಟ್ಟಿ ಕಾರ್ಯಕ್ರಮ ಇಟ್ಟಿದ್ದರು. ದೈವದ ವ್ಯಾಪ್ತಿ ಓಡಮಟ್ಟ ಉಣ್ಣ ಬಂಡದ ನಂಗೆ ಪನಿಯಾರ ಸಾಧ್ಯ ಇಚ್ಚಿ ಅವು ಏತು ಮಿತ್ತುಂಡು ಏತು ತಿರ್ತುಂಡು ಏತು ವಿಸ್ತಾರವಾದ ಉಣ್ಣದ ಬಂಡದ ನಂಗೆ ಆಲೋಚನೆ ಮಲ್ಪ ನಂಗೆ ಸಾಧ್ಯ ಇಚ್ಚಿ ಆಯ್ತು ಚಿತ್ತನೆ ಭೇದ ಎಪ್ಪುಂಡು ನಮಗೊಂಜಿ ಸಂಕಲ್ಪ ಮಲ್ಪುವ ಇನ್ನೊಂದು ಎಟ್ಟೆ ಮಲ್ಪಡ ಬಂಡದು ಅವು ಎಂಚ ಆಪುಣಂದು ಎಂಕ್ಲಿಗೆ ಗೊತ್ತಾಗ್ಬಿಚ್ಚಿ ಎಂಕ್ಲಿಗೆ ಭಾರಿ ಆಶ್ಚರ್ಯ ಆಗ್ಬಿಟ್ಟಿದೆ ಯಾವಂಡೆ ಎಂಕ್ಲು ಈ ಕೆಲಸ ಜೊತೆ ಆಪುಂಡೆ ಅಂತ ಸಂಕಲ್ಪ ಮಲ್ಪುವ ಆಂಡಲ ಅವೊಂಜಿ ದೈವದ ಶಕ್ತಿದ ಒಂಜಿ ಶಕ್ತಿಯೇ ಬೇತೆ ಅದಕ್ಕೆ ಜನಗಳ ಉತ್ಸಾಹನೇ ಬೇತೆ. ಮನೆಯಲ್ಲಿ ಏನಾದರೂ ಒಂದು ಹೊಸ ಕಾರ್ಯಕ್ರಮ ಆಗೋದಂತಾದರೂ ಇಲ್ಲಿ ಒಂದು ಬಂದು ಹೂ ಕೊಟ್ಟು ಇಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋದು ಕ್ರಮ. ನಮ್ಮ ಮನೆಯಲ್ಲೇ ದೇವರಿದ್ದಾರೆ, ಮನೆ ದೇವರಿದ್ದಾರೆ, ಸಾಲಿಗ್ರಾಮ ಉಂಟು, ಅದನ್ನು ಪೂಜೆ ಮಾಡಿಕೊಂಡು ಬಂದಿದ್ದೇವೆ. ಆದರೂ ಕೂಡ ಯಾಕಂತ ಹೇಳಿದರೆ ನಾವು ಯಾವ ಜಾಗೆಯಲ್ಲಿ ಇದ್ದೇವೆ ಅದರ ಅಧಿಪತಿ ಅವನು. ಇವತ್ತು ನಮಗೆ ಈ ಡಿಕ್ಲರೇಷನ್ ಅಂತ ಆಗಿ ನಮ್ಮ ಹೆಸರಿನಲ್ಲಿ ಆಗಿರಬಹುದು, ಆದರೂ ಕೂಡ ನಮ್ಮ ಮೂಲ ಅವನೇ. ಅವರ ಇಚ್ಛೆ ಇಲ್ಲದಿದ್ದರೆ ನಾವು ಆ ಜಾಗೆಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.